ಈ ಕಾರ್ಯಕ್ರಮದ ಮಹಾಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ಭದ್ರಾವತಿ ಅವರ ಡಬಲ್ ಸ್ಟಾರ್ ಅವಲಕ್ಕಿ, ಪವರ್ಡ್ ಬೈ ಟೆಕ್ನಿಕಾ ಹೋಮ್ ಅಪ್ಲಯನ್ಸಸ್. ಸಹ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಲಲಿತಾ ಜ್ಯುವೆಲರಿ, ಸಾಯಿ ಓಷಿಯನ್ ಮಾರ್ಟ್, ನರನ್ಸ್ ಅವರ್ ಡೈಲಿ ಬ್ರೆಡ್, ಅವರ್ ಡೈಲಿ ಫುಡ್. ವೆನ್ಯೂ ಪಾರ್ಟ್ನರ್ ಐಡಿಯಸ್ ಮ್ಯಾಂಗ್ಳೂರ್, ಮಾಸ್ಟರ್ ಕ್ಲಾಸ್, ಫಾರ್ಮ್ ಬ್ಯೂಟಿ, ಕಾಸ್ಟ್ಯೂಮ್ ಕರ್ಟಸಿ, ಮಂತ್ರ ಐಎಕ್ಸಿ ಫ್ಯಾಷನ್. ನಮಸ್ಕಾರ. ನಮ್ಮ ಟಿವಿ ನೋಡ್ತಾ ಇರುವಂತಹ ಸಮಸ್ತ ವೀಕ್ಷಕರಿಗೆ ನಿಮ್ಮ ನೆಚ್ಚಿನ ಮತ್ತು ಸ್ವಲ್ಪ ಇಂಟ್ರೆಸ್ಟಿಂಗ್ ಕೊಡುವಂತಹ ಕುಕ್ಕಿಂಗ್ ಅಲ್ಲೇ ವಿನೂತನ ಶೈಲಿಯ ಕಾನ್ಸೆಪ್ಟ್ ಇರುವಂತಹ ಒನ್ ಅಂಡ್ ಓನ್ಲಿ ರಿಯಾಲಿಟಿ ಶೋ ದಟ್ ಈಸ್ ಸಂತೋಷ್ ರೈಸ್ ಮಿಲ್ಸ್ ಭದ್ರಾವತಿ ಇವರ ಡಬಲ್ ಸ್ಟಾರ್ ಅವಲಕ್ಕಿ ಪ್ರಸ್ತುತಪಡಿಸ್ತಾ ಇರುವಂತಹ ಅವಲಕ್ಕಿ ಅದ್ಭುತ, ಪವರ್ಡ್ ಬೈ ಟೆಕ್ನಿಕಾ ಹೋಮ್ ಅಪ್ಲಯನ್ಸಸ್, ಹಾಗೆಯೇ ಕೋ ಸ್ಪಾನ್ಸರ್ಡ್ ಬೈ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಲಲಿತಾ ಜ್ಯುವೆಲ್ಲರ್ಸ್, ಹಾಗೆಯೇ ಸಾಯಿ ಓಷನ್ ಮಾರ್ಟ್, ಜೊತೆಗೆ ವೆನ್ಯೂ ಪಾರ್ಟ್ನರ್ IDS ಇಂಡಿಯನ್ ಡಿಸೈನ್ ಸ್ಕೂಲ್, ಮಾಸ್ಟರ್ ಕ್ಲಾಸ್, ಹಾಗೆಯೇ ಫಾರ್ಮ್ ಬುಟಿಕ್, ಜೊತೆಗೆ ಕಾಸ್ಟ್ಯೂಮ್ ಕರ್ಟಸಿ, ಮಂತ್ರ IXC ಫ್ಯಾಷನ್ ವಿಲ್ಲಾ. ನಮ್ಮ ಎಲ್ಲಾ ಸ್ಪಾನ್ಸರ್ಸ್ನವರು ಖಂಡಿತವಾಗ್ಲೂ ಇಷ್ಟೊಂದು ಅದ್ಭುತವಾದಂತಹ ಮತ್ತು ವಿನೂತನವಾದಂತಹ ಕುಕಿಂಗ್ ರಿಯಾಲಿಟಿ ಶೋಗೆ ಸಾಥ್ ನೀಡಿದ್ದಾರೆ. ಸೊ ಥ್ಯಾಂಕ್ ಯು ಸೋ ಮಚ್ ಟು ಆಲ್ ಆರ್ ಸ್ಪಾನ್ಸರ್ಸ್. ನಮ್ಮ ಈ ಅವಲಕ್ಕಿ ಅದ್ಭುತ ಕಾರ್ಯಕ್ರಮದಲ್ಲಿ ಅದ್ಭುತವಾದಂತಹ ತೀರ್ಪುಗಾರರು ಕೂಡ ಇದ್ದಾರೆ. ಸೊ ಅವರನ್ನು ಕೂಡ ಪ್ರೀತಿಯಿಂದ ಸ್ವಾಗತಿಸೋಣ. ನಾನು ಮೊದಲನೇದಾಗಿ ಎಲ್ಲರ ಮನೆ ಮಾತಾದಂತಹ ಓರ್ವ ತೀರ್ಪುಗಾರರು, ದಟ್ ಈಸ್ ಮಿಸ್ಟರ್ ಸುದರ್ಶನ್ ಭಟ್ ಇವರು. ವಾರ್ಮ್ ವೆಲ್ಕಮ್. ಎಸ್, ನಮ್ಮ ಇನ್ನೋರ್ವ ಜಡ್ಜ್ ಶೆಫ್ ಮಿಥುನ್ ಜಿ ಕುಲಾಲ್ ಅವರು. ವಾರ್ಮ್ ವೆಲ್ಕಮ್ ಸರ್. ಅದೇ ರೀತಿ ನಮ್ಮ ಟಿವಿಯಲ್ಲಿ ಕಾರ್ಯಕ್ರಮದ ಸಂಯೋಜಕಿಯಾಗಿ ಇವತ್ತು ನಮ್ಮ ಅವಲಕ್ಕಿ ಅದ್ಭುತ ಈ ಕಾರ್ಯಕ್ರಮದಲ್ಲಿ ತೀರ್ಪುಗಾರರಾಗಿ ನಮ್ಮ ಜೊತೆಗಿದ್ದಾರೆ. ಅವರು ಬಂದ್ಬಿಟ್ಟು ಶ್ರೀಮತಿ ಸುಕನ್ಯಾ ಮೇಡಮ್ ಅವರು. ಹಾಯ್, ನಮಸ್ತೆ ಮೇಡಮ್. ಅವಲಕ್ಕಿಯಲ್ಲಿ ಇಷ್ಟೆಲ್ಲ ಮಾಡ್ಲಿಕ್ಕೆ ಆಗತ್ತಾ ಅಂತ ಹೇಳಿದ ತಕ್ಷಣ ಖಂಡಿತವಾಗ್ಲೂ ಸಂತೋಷ್ ರೈಸ್ ಮಿಲ್ಸ್ ಅವರು ಇಷ್ಟೆಲ್ಲ ಆಪ್ಷನ್ ಕೊಡ್ತಾ ಇದ್ದಾರೆ. ಬಿಳಿ ಅವಲಕ್ಕಿ ಬಂದ್ಬಿಟ್ಟು, ಕೆಂಪು ಅವಲಕ್ಕಿ, ದಪ್ಪ ಅವಲಕ್ಕಿ, ಈ ತರ ಎಲ್ಲ ಅವಲಕ್ಕಿ ಇದೆ. ಸೊ ಇದನ್ನೇ ಬಳಸ್ಕೊಂಡು ನಮ್ಮ ಇವತ್ತಿನ ಕಂಟೆಸ್ಟೆಂಟ್ನವರು ಯಾವ ತರ ಖಾದ್ಯಗಳನ್ನು ತಯಾರಿಸ್ತಾರೆ, ಇದೇ ಒಂದು ಎಪಿಸೋಡ್ ಅಲ್ಲಿ ಇರುವಂತಹ ಮತ್ತೆ 5 ಜನ ಕಂಟೆಸ್ಟೆಂಟ್ ಈಗ ಬರ್ತಾರೆ. ಅಂಡ್ ಆ 5 ಜನರಲ್ಲಿ ಮತ್ತೆ ಸ್ಪರ್ಧೆ ನಡೆಯುತ್ತೆ. ಸೊ ಆ 5 ಜನ ಕಂಟೆಸ್ಟೆಂಟ್ ಅನ್ನು ಮತ್ತೊಮ್ಮೆ ಸ್ವಾಗತಿಸೋಣ. ಸೊ ಶಲ್ ವಿ ಹ್ಯಾವ್ ದಟ್ 5 ಕಂಟೆಸ್ಟೆಂಟ್ಸ್ ಪ್ಲೀಸ್? ಬನ್ನಿ. ಹೇಗಿದ್ದೀರಾ ಎಲ್ರು? ಚೆನ್ನಾಗಿದ್ದೀರಾ? ಓಕೆ. ಸೊ ನಮ್ಮ ಅವಲಕ್ಕಿ ಅದ್ಭುತಕ್ಕೆ ಆತ್ಮೀಯವಾದಂತಹ ಸ್ವಾಗತ ತಮಗೆ. ಸೊ ಫುಲ್ ಕಾಂಪಿಟೇಷನ್ ಸ್ಪಿರಿಟ್ ಅಲ್ಲಿ ರೆಡಿ ಆಗಿದ್ದೀರಾ ಮೇಡಮ್? ತಮ್ಮ ಹೆಸರು? ಓಕೆ. ಎಲ್ಲಿಂದ ಬರ್ತಾ ಇರೋದು? ಓಕೆ. ಸೊ ಇವತ್ತಿನ ಈ ಒಂದು ಮೊದಲ ಸುತ್ತಿಗೆ ಹೇಗೆ ಪ್ರಿಪೇರ್ ಆಗಿದ್ದೀರಾ? ಓಕೆ. ಸೊ ನಿಮ್ಗೆ ಗೊತ್ತಿದೆ ಅಲ್ವಾ, ಟೈಮ್ ಅಂತೂ ಕಡಿಮೆ ಇರೋದು, ಅವಲಕ್ಕಿ ಬಳಸ್ಕೊಂಡು ಏನಾದರೂ ಮಾಡಬೇಕು. ಸೊ ಫುಲ್ ಪ್ರಿಪೇರ್ ಇದ್ದೀರಾ? ಸೂಪರ್. ಮೇಡಮ್ ತಮ್ಮ ಹೆಸರು? ಶೋಭಾ ನಾಗೇಶ್. ಎಲ್ಲಿಂದ ಬರ್ತಾ ಇರೋದು? ಓಕೆ. ಸೊ ನಮ್ಮ ಎಪಿಸೋಡ್ಸ್ಗಳೆಲ್ಲ ಬರ್ತಾ ಇದೆ, ಚೆನ್ನಾಗಿ ಬರ್ತಾ ಇದೆ. ಇಷ್ಟರ ತನಕ ಬಂದಂಥ ಎಲ್ಲ ಕಂಟೆಸ್ಟೆಂಟ್ ಒಂದಕ್ಕಿಂತ ಇನ್ನೊಂದು ವಿಭಿನ್ನ. ಸೊ ಹಾಗಿರುವಾಗ ತಮ್ಮದು ಕೂಡ ಒಂದು ವಿಶಿಷ್ಟವಾಗಿರಬೇಕು. ಹೇಗೆ ಪ್ರಿಪೇರ್ ಆಗಿದೆ? ನಾನು ಪ್ರಿಪೇರ್ ಆಗಿದ್ದೀನಿ, ಸ್ವಲ್ಪ ಟ್ರೆಡಿಷನಲ್ ಕಾನ್ಸೆಪ್ಟ್ ಇಟ್ಕೊಂಡು ಮಾಡ್ತಾ ಇದ್ದೀನಿ. ಸೊ ಪ್ರಾದೇಶಿಕವಾದಂಥದ್ದು. ಓಕೆ, ಸೂಪರ್. ಮೇಡಮ್ ತಮ್ಮ ಹೆಸರು? ಸುರೇಖಾ ಸೂರಿ. ಓಕೆ. ಎಲ್ಲಿಂದ ಬರ್ತಾ ಇರೋದು? ಸುರತ್ಕಲ್ಲಿಂದ. ಸೊ ನಮ್ಮ 3 ಜಡ್ಜಸ್ ಇದ್ದಾರೆ. ಒಬ್ಬೊಬ್ಬರು ಒಂದೊಂದು ಫೀಲ್ಡಲ್ಲಿ ಎಕ್ಸ್ಪರ್ಟ್ ಇದ್ದಾರೆ. ಸೊ ಯಾರನ್ನು ಜಾಸ್ತಿ ತಾವು ಇಂಪ್ರೆಸ್ ಮಾಡಬಹುದು ಅಂತ ಅನಿಸುತ್ತೆ? ನೋಡೋಣ. ಓಕೆ. ಅವ್ರು ಹೇಗೆ ತಗೊಳ್ತಾರಂತ ಗೊತ್ತಿಲ್ಲ ಅಲ್ವಾ? ಯಾಕಂದ್ರೆ ಒಬ್ರು ಟೇಸ್ಟ್ ಕಡೆಗೆ ಗಮನ ಕೊಡ್ತಾರೆ, ಒಬ್ರು ಪ್ರೆಸೆಂಟೇಷನ್ ಕಡೆಗೆ ಗಮನ ಕೊಡ್ತಾರೆ, ಒಬ್ರು ಅದರ ಓವರ್ ಆಲ್ ಎಕ್ಸಿಕ್ಯೂಷನ್ ಹೇಗೆ ಬರುತ್ತೆ ಅದನ್ನು ನೋಡ್ತಾರೆ. ಸೊ ಹಾಗಿರುವಾಗ ಪರ್ಫೆಕ್ಷನಿಸ್ಟ್ ಎಲ್ಲವೂ ನೋಡ್ತಾರೆ ಅಲ್ವಾ? ಎಸ್, ನೋಡುವ. ಸೊ ಸುದರ್ಶನ್ ಅವ್ರು ಏನಾದರೂ ಹೇಳಿಕ್ಕಿದ್ಯಾ? ಎಲ್ರಿಗೂ ಆಲ್ ದಿ ಬೆಸ್ಟ್. ನೋಡಿ ಹೇಗೆ ಎಸ್, ಸೂಪರ್. ಹಾಗೆ ಇನ್ನಿಬ್ರು ಇದ್ದಾರೆ. ಮೇಡಮ್ ತಮ್ಮ ಹೆಸರು? ಮಮತಾ. ಶಕ್ತಿನಗರ. ಎಲ್ಲಿಂದ ಬರ್ತಾ ಇರೋದು? ಶಕ್ತಿನಗರ. ಶಕ್ತಿನಗರದಿಂದ ಬರ್ತಾ ಇದ್ದೀರಾ. ಸೊ ಶಕ್ತಿನಗರದಿಂದ ಅದೇ ಶಕ್ತಿಯಲ್ಲಿ ನಮ್ಮ ಅವಲಕ್ಕಿ ಅದ್ಭುತದಲ್ಲಿ ಇವತ್ತು ಏನು ಪ್ರಯೋಗ ಮಾಡ್ಲಿಕ್ಕೆ ಹೊರಟಿದ್ದೀರಾ? ನಾನು ಅವಲಕ್ಕಿ ಕಟ್ಲೆಟ್ ಅಂತ ಮಾಡ್ಲಿಕ್ಕೆ ಹೊರಟಿದ್ದೇನೆ. ಓಕೆ. ನೋಡ್ಬೇಕು ಹೇಗೆ ಆಗ್ತದೆ, ಜಸ್ನವ್ರಿಗೆ ಹೇಗೆ ಇಷ್ಟ ಆಗ್ತದೆ ಅಂತ ನೋಡ್ಬೇಕು ಅಲ್ವಾ? ಆದ್ರೆ ನಮ್ಮ ಟಿವಿಯ ಬಗ್ಗೆ 2 ಮಾತಾಡ್ಬೇಕಂತ ಒಂದು ಇಷ್ಟಪಡ್ತಿದ್ದೇನೆ. ಖಂಡಿತ ಮೇಡಮ್. ನಾನು ಎಲ್ಲರಾಗಿ ಒಂದು ಗೃಹಿಣಿ, ಹಾಗೆ ನಾನು ನಮ್ಮ ಟಿವಿಗೆ ಬರ್ತೇನೆ ಅಂತ ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ನಾನು ನನ್ನ ಮನೆ ಕೆಲಸ ಎಲ್ಲ ಮಾಡಿ ಸೋಫಾದಲ್ಲಿ ಹೀಗೆ ಕೂತ್ಕೊಂಡು ಸ್ವಲ್ಪ ನಮ್ಮ ಟಿವಿ ನೋಡುವ ಅಂತ ಇರುವಾಗ ನನ್ನ ಮಗ ಅಮ್ಮಮ್ಮ ಇರ್ಲ ಪೋಲಮ್ಮ ನಮ್ಮ ಟಿವಿಗೆ ಅಂತ ಹೇಳ್ತಿದ್ದ. ಆದರೆ ನಾನು ಹೇಳ್ತಿದ್ದೆ ನಾನೇನು ಅಷ್ಟು ದೊಡ್ಡ ಕುಕ್ಕರಿಂಗ್ ಅಲ್ಲ. ನಾನು ನಮ್ಮ ಟಿವಿಗೆ ಬರುವಾಗ ಎಲ್ಲರೂ ಅಂದರೆ ನಮ್ಮ ಟಿವಿಯಲ್ಲಿ ಬಂದು ಅಡುಗೆ ಕಾರ್ಯಕ್ರಮವನ್ನು ವೀಕ್ಷಿಸಿ ಅದರದ್ದು ಯೂಟ್ಯೂಬ್ ಚಾನಲ್ಗೆ ಹಾಕುವಾಗ ಎಲ್ಲರೂ ಅದನ್ನು ನೋಡಿ ಲೈಕ್ ಕಮೆಂಟ್ಸ್ ಕೊಡ್ತಾರೆ. ಅದೊಂದು ನನ್ನ ಸೌಭಾಗ್ಯ.
ನನಗೆ ಒಂದು ಅದು ನಮ್ಮ ಟಿವಿ ಕೊಟ್ಟದಂತ ಒಂದು ಅದು ಹೇಳಲಿಕ್ಕೆ ಆಗುದಿಲ್ಲ, ಅಷ್ಟೊಂದು ಖುಷಿ ಆಗ್ತದೆ. ಈ ಅಭಿಮಾನ ಹಾಗೆ ಇರಲಿ. ಥ್ಯಾಂಕ್ ಯು. ಅಭಿಮಾನ, ನಿಮ್ಮ ಅಭಿಮಾನ ನೋಡಿ ತುಂಬಾ ಖುಷಿ ಆಯ್ತು. ಸೊ ಈ ಅಭಿಮಾನ ಇದೇ ರೀತಿ ಮುಂದುವರಲಿ, ಹಾಗೆ ನಮಗೂ ಕೂಡ ಸಂತೋಷ. ಥ್ಯಾಂಕ್ ಯು ಸೋ ಮಚ್ ಸುಕನ್ಯಾ ಮೇಡಮ್. ಹಾಗೆ ಎಕ್ಸ್ಪೆಕ್ಟ್ ಮಾಡಿಕೊಂಡಿದ್ದಾರೆ, ಮಾಡುವಂತ ನೀವು ಅಡುಗೆ ಕೂಡ ಹಾಗೆ ಸೂಪರ್ ಆಗಿರ್ಲಿ ಅಂತ ಹೇಳಿ. ಹೌದು, ಅಂದ್ರೆ ನಾನು ಯೋಚಿಸ್ಲಿಲ್ಲ, ನಾನು ಗೃಹಿಣಿ ಅಲ್ಲ, ನಾನು ನಮ್ಮ ಟಿವಿ ಬರ್ತೇನೆ ಅಂತ ನನ್ನ ಮನಸ್ಸಿನಲ್ಲಿ ಸೊ ಎನಿಸ್ಬಾರ್ದು. ಫೈನಲಿ ನೀವು ನಮ್ಮ ಟಿವಿಲಿ ಇದ್ದೀರಾ, ಹೌದು. ಸೊ ಅದೇ ಖುಷಿ ಅಲ್ವಾ? ಅದೇ. Yes, ಅದಕ್ಕೊಂದು ಜೋರಾದ ಚಪ್ಪಾಳೆ ಕೊಡುವ. ಎಸ್, ಫ್ಯಾಂಟಾಸ್ಟಿಕ್. ಮೇಡಮ್ ತಮ್ಮ ಹೆಸರು? ನನ್ನ ಹೆಸರು ವಿಜಯಲಕ್ಷ್ಮಿ ಅಂತ, ನಾನು ಹೇಮಾವತಿ ನಗರದಿಂದ ಬಂದಿದ್ದೇನೆ. ಓಕೆ. ನನಗೆ ಇಲ್ಲಿ ಬರಲಿಕ್ಕೆ ಚಾನ್ಸ್ ಸಿಕ್ಕಿದ್ದದ್ದು ಭಾರಿ ಖುಷಿಯಾಗಿದೆ. ಇದಕ್ಕೆ ನನ್ನ ಗಂಡ ಮತ್ತು ಮಗಳು, ನನಗೆ ಒಂದು ಒಬ್ಬಳೆ ಮಗಳು, ಅವ್ರು ತುಂಬ ಸಂತೋಷದಿಂದ ನನ್ನ ಕಲಿಸಿಕೊಟ್ಟಿದ್ದಾರೆ. ಸೂಪರ್ ಮೇಡಮ್. ಸೊ ಎಲ್ಲ ಕಂಟೆಸ್ಟೆಂಟ್ಗಳಿಗೂ ಆಲ್ ದ ವೆರಿ ಬೆಸ್ಟ್, ಚೆನ್ನಾಗಿ ಮಾಡಿ. ಸೊ ಕಂಟೆಸ್ಟೆಂಟ್ಗಳು ತಮ್ಮ ಪೊಸಿಷನ್ ತಗೊಳ್ಬೋದು. ಎಸ್, ಸೊ ಕಂಟೆಸ್ಟೆಂಟ್ಗಳು ಎಲ್ಲರ ರೆಡಿ ಇದ್ದೀರಾ ಅಂತ ಭಾವಿಸ್ತೇನೆ. 20 ನಿಮಿಷ ಟೈಮ್ ಇರೋದು ಅಷ್ಟೇ. ಅದರಲ್ಲಿ ನಿಮ್ಮ ಕುಕ್ಕಿಂಗು ಆಗಬೇಕು, ಪ್ರೆಸೆಂಟೇಷನ್ ಆಗಬೇಕು, ಕ್ಲೆನ್ಲಿನೆಸ್ ಕೂಡ ಮೇಂಟೈನ್ ಮಾಡಬೇಕು. ಓಕೆ, ಸೊ ಆಲ್ ದ ವೆರಿ ಬೆಸ್ಟ್. ಲೆಟ್ಸ್ ಬಿಗಿನ್ ದಿಸ್ ಇನ್ 3, 2, 1 ಸ್ಟಾರ್ಟ್. ಸೊ ಟೈಮ್ ನಿಮ್ದು ಓಡ್ತಾ ಇದೆ. ಆಲ್ರೆಡಿ 1 ನಿಮಿಷ ಆಗಿದೆ, 19 ನಿಮಿಷ ಇದೆ. ಸೊ 19 ಮಿನಿಟ್ಸ್ ಅಷ್ಟೇ. ಸೊ ಇರುವಂತಹ ಸಮಯವನ್ನು ಬಳಸ್ಕೊಂಡು ಸೊ ಇರುವಂತಹ ಸಮಯ ಬಳಸ್ಕೊಂಡು ಆದಷ್ಟು ಬೇಗ ಮಾಡಬೇಕಾಗುತ್ತೆ. ಮೇಡಮ್ ತಾವೇನು ಮಾಡ್ತಾ ಇರೋದು ಅದರಲ್ಲಿ? ಪೋಹಾ ಚೀಸ್ ಬಾಲ್ಸ್. ಪೋಹಾ ಚೀಸ್ ಬಾಲ್ಸ್. ಪೋಹಾ ಚೀಸ್ ಬಾಲ್ಸ್. ಓಕೆ. ಮೇಡಮ್ ಇದೇನೊಂಥರ ಸ್ವೀಟಾ, ಪಾಯಸನ? ಸ್ವೀಟ್ ಸರ್. ಪಾಯಸನ ಇದು? ಇಲ್ಲ, ಅವಲಕ್ಕಿ ಶೀರ. ಅವಲಕ್ಕಿ ಶೀರ. ಓಕೆ. ಅವಲಕ್ಕಿ. ಸೊ ಶೀರಕ್ಕೆ ಬೇಕಾದಂತಹ ಕನ್ಸಿಸ್ಟೆನ್ಸಿ ಅವಲಕ್ಕಿ ಹುಡಿ ಮಾಡ್ಕೊಂಡ್ರಿ ಅಲ್ವಾ? ಸೊ ನಮ್ಮ ಜಸ್ಟ್ ಸ್ವಲ್ಪ ರೋಸ್ಟ್ ಮಾಡಿ. ಈ ಟೆಕ್ನಿಕಾ ಹೋಮ್ ಅಪ್ಲಯನ್ಸಸ್ ಅಲ್ಲಿ ರಫಕ್ಕೆ 2 ಸಲ ನೀವು ಗ್ರೈಂಡ್ ಮಾಡಿದ್ರೆ ಅಷ್ಟೇ ಅಲ್ವಾ? ಬಹಳ ನಯವಾಗಿ ಬಂತು. ಸೂಪರ್. ಮೇಡಮ್ ತಾವೇನು ಮಾಡ್ತಾ ಇದ್ದೀರಾ? ನಾನು ಅವಲಕ್ಕಿ ಗಂಜಿ ಅಂತ ಟ್ರೆಡಿಷನಲ್ ಕಾನ್ಸೆಪ್ಟ್ ಇಟ್ಕೊಂಡು ಅವಲಕ್ಕಿ ಗಂಜಿ. ಆಹಾ, ಪಾರಿಜ್. ಸೂಪರ್. ಇದು ಹೆಸರು ಕಾಳು ಅಂತ ಹೇಳ್ತೀವಲ್ಲ, ಅದು ಯೂಸ್ ಮಾಡ್ಕೊಂಡು ಮಾಡ್ತಾ ಇದ್ದೀರಾ? ಓಕೆ, ಫೈನ್. ಮೇಡಮ್ ಎಲ್ಲ ಕಾಳುಗಳು ಕಾಣ್ತಾ ಇದೆ. ಅವಲಕ್ಕಿ ಎಲ್ಲಿದೆ? ಇದೆ, ನೆನ್ಸಿಟ್ಟಿದ್ದೀರಾ. ಏನ್ ಮಾಡ್ತಾ ಇದ್ದೀರಾ ಅವಲಕ್ಕಿಯಲ್ಲಿ? ಅವಲಕ್ಕಿ ಪವಲಕ್ಕಿ ಅಂತ. ಅವಲಕ್ಕಿ ಪವಲಕ್ಕಿ. ಆಹಾ, ಅವಲಕ್ಕಿ ಪವಲಕ್ಕಿ ಅಂತ ಹೆಸರಿಟ್ಟಿದ್ದಾರೆ. ಸೊ ನನಗನ್ಸುತ್ತೆ ಇದೇ ಒಂದ್ರಲ್ಲಿ ಏನೋ ಒಂಥರ ರೈಮ್ ಹಾಡ ಅಥವಾ ಒಂದು ಆಟನ ಏನಿದೆ ಮೇಡಮ್? ಅದರಲ್ಲಿ ಅವಲಕ್ಕಿ ಕಾಂಚನ ಮಿನಿ ಮಿನಿ ದಾಂಡು ದಸ್ತು ಮುಸ್ತು ಕೈಯಲ್ಲಿ ಕೊಟ್ಟರೆ ಅಂತ ಮಕ್ಕಳೆಲ್ಲ ಆಟ ಆಡಿಸ್ತಾರೆ. ನಾನು ಕೇಳಿದ್ದೇನೆ ಇದು, ಅದಕ್ಕೆ ಏನ್ ಮೇಡಮ್ ರಿಪೀಟ್ ಮಾಡಿ, ಚೆನ್ನಾಗಿದೆ. ಏನದು? ಅವಲಕ್ಕಿ ಪವಲಕ್ಕಿ ಕಾಂಚನ ಮಿನಿ ಮಿನಿ ದಾಮ್ ಧೂಮ್ ದಸ್ತು ಬುಸ್ತು ಕೈಯಲ್ಲಿ ಕೊಟ್ರೆ ಅಂತ. ಅಂದ್ರೆ ಏನ್ ಮಾಡುದಾಗ? ಇಲ್ಲ, ಅದನ್ನು ಮದುವೆ ಮಾಡುದು ಅಂತ. ಓಕೆ. ಸೊ ಅದ್ರ ಅರ್ಥ ಅದು ಅಲ್ಲ, ಅರ್ಥ ಅಲ್ಲ, ಮಕ್ಕಳನ್ನ ಆಟ ಆಡಿಸು, ಸುಮ್ಮನೆ ಆಟ ಆಡಿಸೋದು. ಆಟ ಆಡಿಸು ಸೊ ಅಂತ ಮಕ್ಕಳು ಹೇಳುದು. ಬಾಗಿಲಿನ ಹಿಂದೆ ಬದಿ ಅಡಗಿ ನಿಲ್ಲುದು, ಹಾ. ಒಬ್ಬ ಕಣ್ಣ ಮುಚ್ಚಿ ಆಟ ಆಡುದು, ಕೈ ಹಾಗಲ್ವಾ? ಕೈ ಹಿಡಿಯುದು, ಕೈ ಹಿಡಿಯುದು. ಕೈ ಹಿಡಿಯುದು. ಹೈಡ್ ಅಂಡ್ ಸೀಕ್ ತರ. ಅಲ್ಲ, ಕೈ ಹಿಡಿಯುದು ಆಟ. ಕೈ ಹಿಡಿಯುದು. ಅಂದ್ರೆ ಒಬ್ಬೊಬ್ರು ಒಂದೊಂದ್ ತರ ಆಡ್ತಾರೆ ಕಾಣ್ಬೇಕು ಅಲ್ವಾ?
ಮೇಡಮ್ ನೀವು ಹೇಳೋದು ಅದು ಯಾವ ಥರದ ಆಟ ಅದು? ಅದೇ ಕೈ ಹಿಡಿದು ಆಟ ಆಡೋದು. ಓಕೆ. ಹೀಗೆ ಆಚೆ ಈಚೆ ಇದು ಮಾಡೋದು. ಹಾಂ ಆವಾಗ ಯಾರು ತಪ್ತಾರೆ ಅವ್ರು ಕೊಡು. ಹಾಂ, ಇದೊಂಥರ ಬೇರೆ. ನೀವು ಸುದರ್ಶನ್ ಅವರು ಹೇಳ್ತಾ ಇರೋದು ಈ ಕಣ್ಣ ಮುಚ್ಚಿ ಆಡುವಾಗ ಅಂತ ಅನ್ಕೊಂಡೆ ನಾನು. ಅದು ಮುಗಿದಾಗ ಹಿಡಿಲಿಕ್ಕೆ ಬರೋದಂತ ಅರ್ಥ ಅಲ್ವಾ? ಹಾಂ. ಮೇಡಮ್, ಇದು ತಮ್ಮ ಪ್ರೀತಿಯ ಮಗನ ಇಷ್ಟದ ರೆಸಿಪಿಯಾ? ನಾನು ಮನೆಯಲ್ಲಿ ಮಾಡಿಕೊಟ್ಟಿದ್ದೇನೆ ಮಗನಿಗೆ. ಬಿಸಿ ಬಿಸಿ ಇರುವಾಗಲೇ ಸಾಫ್ಟ್ ತಿಂದರೆ ತುಂಬ ಟೇಸ್ಟ್ ಆಗ್ತದೆ. ಮತ್ತೆ ನನ್ನ ನೇಬರ್ಸ್ನವರಿಗೆಲ್ಲ ಕೊಟ್ಟು ಇವತ್ತು ನಮ್ಮ ಟೀಯಲ್ಲಿ ಬಂದು ಮಾಡ್ತಿದ್ದೇನೆ. ಸೂಪರ್ ಬಿಡಿ. ಸೊ 14 ನಿಮಿಷ 40 ಸೆಕೆಂಡ್ ಇದೆ. ಇಲ್ಲೂ ಕುಕ್ಕರ್ ಇದೆ. ಓಕೆ. ಸೊ 14 ಮಿನಿಟ್ಸ್ ಇದೆ, 14 ನಿಮಿಷ ಇದೆ. ಸೊ ನೋಡುವ ಎಲ್ಲೆಲ್ಲಿ ತನಕ ಏನೆಲ್ಲ ಮುಗ್ದಿದೆ, ಏನೆಲ್ಲ ಕಂಪ್ಲೀಷನ್ ಸ್ಟೇಜಲ್ಲಿ ಇದೆ ಅಂತ ಹೇಳಿ. ಇರೋದು 10 ನಿಮಿಷ 50 ಸೆಕೆಂಡ್ ಅಷ್ಟೇ. ಸೊ 10 ನಿಮಿಷ 50 ಸೆಕೆಂಡಲ್ಲಿ ಮುಗಿಬೇಕು. ಹೀಗೆ ಮೇಡಮ್ ಕರೆಕ್ಟ್ ಎಲ್ಲ ಬೆಂದಿದೆ ಅಲ್ವಾ? ಅದೆಲ್ಲ ಚೆನ್ನಾಗಿ ಬೆಂದಿದೆ. ಹೌದು, ಗಂಜಿ ಅಂತ ಹೇಳಿದ್ರಿ. ಅದು ಮೆಣಸು ಅಲ್ವಾ ಮೇಡಮ್? ಅವಲಕ್ಕಿಯಲ್ಲಿ ಶೀರಾ ಮಾಡ್ತಾ ಇದ್ದಾರೆ. ಇದು ಖಾರ. ಇದನ್ನೊಂದು ರೆಸಿಪಿ ಖಾರ. ಇದು ಬೇರೆನೇ ರೆಸಿಪಿಯಾ ಮೇಡಮ್? ಹೌದು. ಒಂದು ರೆಸಿಪಿ ಆಯಿತು ಸೆಕೆಂಡಲ್ಲಿ. ಓಕೆ. ಸೊ ನೀವಂತೂ ಕರೆಕ್ಟ್ ಟೈಮ್ ಮ್ಯಾನೇಜ್ ಮಾಡ್ತಿದ್ರಿ ಆ್ಯಕ್ಚುಲಿ. 10 ನಿಮಿಷದಲ್ಲಿ ಒಂದು ರೆಸಿಪಿ ಆಯಿತು, ಇನ್ನು 10 ನಿಮಿಷ ಇದೆ. ಓಕೆ. ಕಡೆಯ 7.5 ನಿಮಿಷ ಇದೆ. 7.5 ನಿಮಿಷ. ಸೊ ಅದರೊಳಗೆ ಎಲ್ಲವೂ ಕಂಪ್ಲೀಟ್ ಆಗಬೇಕು. ಇದು ಹುಡಿ ಬೇರೆ ಇಲ್ಲೇ ಮಾಡಿದ್ರಲ್ವಾ ಮೇಡಮ್ ತಾವು? ಹೌದು. ಓಕೆ. ಮೇಡಮ್ ಇನ್ನು 7 ನಿಮಿಷ ಇದೆ. ಎಸ್. ಸೊ ಒಂದು ಖಾರ ಒಂದು ಸ್ವೀಟ್ ಹಾಗಾದ್ರೆ. ಸೊ
ಸೊ ಕಡೆಯ 6 ನಿಮಿಷ ಇದೆ, ಲಾಸ್ಟ್ 6 minutes ಮೋರ್. ಸೊ ಸುದರ್ಶನ್ ಭಟ್ ಅವ್ರ ಹತ್ರ ಕೇಳಿಕ್ಕಿತ್ತು, ಜಾಸ್ತಿಯಾಗಿ ನಿಮಗೆ ಸೀಸನಲ್ ಟೈಮ್ ಆಗ್ತಾ ಬರುವಾಗ, ಅಂದರೆ ಒಂದೊಂದು ಸೀಸನ್ಗೆ ತಕ್ಕಂತೆ ನಿಮಗೂ ಕೂಡ ಐಡಿಯಾಸ್ಗಳು ಇದೇ ಥರ ಬರ್ತಾ ಇರ್ಬೋದಲ್ವ? ಅಂದರೆ ಈಗ ಮಳೆಗಾಲದಲ್ಲಿ ಅಣಬೆ ಸಿಗುತ್ತೆ, ಅಥವಾ ಈ ಹಳದಿ ಇದರದ್ದು ಎಲೆ ಸಿಗುತ್ತೆ, ಆ ಹಬ್ಬಕ್ಕೆ ತಕ್ಕಂತೆ ಸಂದರ್ಭಕ್ಕೆ ತಕ್ಕಂತೆ ಏನಾದರೂ ಮಾಡ್ತಾ ಇರ್ಬೋದಲ್ವಾ? ಹೌದು, ಅದು ಮನೆಯಲ್ಲಿ ಹಿರಿಯರು ಇದ್ರೆ ಅವರು ಹೇಳಿಕೊಡ್ತಾರೆ ಈ ರೀತಿಯಾಗಿ ಅಂತ, ಅಥವಾ ನಾವು ಆ ಸಮಯಕ್ಕಾಗುವಾಗ ಆಗ್ತದೆ ಅಂತ ಹೇಳುವಂಥದ್ದು ಮೈಂಡಲ್ಲಿ ಇಟ್ಟುಕೊಂಡು ಈ ಸಮಯದಲ್ಲಿ ಮಾಡ್ತಾ ಇದ್ರು ಅಂತ ಹೇಳುವಂಥ ನಮಗೆ ಕೆಲವು ಗೊತ್ತಿರ್ತದೆ, ಕೆಲವು ಗೊತ್ತಿಲ್ಲದನ್ನು ಕೇಳಿ ಆಗುವಾಗ ನಮಗೆ ಅದು ಸಿಗ್ತದೆ. ಈಗ ಅಲ್ಲಿ ಒಬ್ರು ಅರಶಿನ ಎಲೆಯನ್ನು ಯೂಸ್ ಮಾಡ್ತಾ ಇದ್ದಾರೆ ಅಂತ. ಹೌದು, ಅದು ನೋಡುವಾಗ ನನಗೆ ನೆನಪಾಯ್ತು. ಹೌದು, ಅರಶಿನ ಎಲೆ ಕಂಡ ಕೂಡಲೇ ನಮಗೆ ನಾಗರ ಪಂಚಮಿ ಈ ಸಮಯದಲ್ಲಿ ಆಗುವಾಗ ಅದರದ್ದು ನಾವು ಗೆಣಸಲ್ಲಿ ಅಂತೇಳಿ ಅರಶಿನ ಎಲೆಯಲ್ಲಿ ಮಾಡ್ತೀವಿ. ಹೌದು ಹೌದು, ಅದು ಆ ಸೀಸನಿಗೆ ಆಗುವಾಗಲೇ ಅದು ನಮಗೆ ಸಿಗ್ತದೆ. ಈಗ ಮಾವಿನ ಹಣ್ಣಾದರೂ ಕೂಡ ನಮಗೆ ಬೇಸಿಗೆಗಾಲದಲ್ಲಿ ಈಗ ಹಲಸಿನ ಹಣ್ಣು, ಮಾವಿನ ಹಣ್ಣು ಅದೆಲ್ಲ ಸೀಸನ್ ಟೈಮ್ನಲ್ಲಿ ಸಿಗುವಾಗ ಅದರದ್ದು ನಮಗೆ ಏನಾದರೂ ಹೊಸ ಐಡಿಯಾ ಅಥವಾ ಹಳೆ ಕಾಲದವ್ರು ಮಾಡ್ತಾ ಇದ್ರು, ಅವ್ರು ಹೇಳಿ ಅದನ್ನ ಮಾಡ್ತಾರೆ. ಸೊ ಹಳೆ ಕಾಲದೊಂದು ಪದ್ಧತಿ ಜೊತೆಗೆ ಆ ಒಂದು ಕಾಲಕ್ಕೆ ತಕ್ಕಂತೆ ಮಾಡುವಂತಹ ಬೇರೆ ಬೇರೆ ರೀತಿಯ ಒಂದು ಆಹಾರಗಳು ಅಲ್ವಾ? ಸೂಪರ್. ಸೊ ಕಡೆಯ 4.5 ನಿಮಿಷ ಇದೆ, 4.5 minutes. ಸೊ ತಮ್ಮ ಪ್ರೆಸೆಂಟೇಷನ್ ಕೂಡ ಅದರಲ್ಲಿ ಮುಗಿಬೇಕು. ಸೊ ಪ್ರತಿ ಒಂದು ಸಬ್ ಕಿಚನ್ಸ್ ಅಲ್ಲೂ ಕೂಡ, ಸೊ ಒಂದೊಂದು ಡಿವಿಷನ್ ಅಲ್ಲೂ ಕೂಡ ವಿಭಿನ್ನವಾದಂಥ ಅಡಿಗೆ ರೆಡಿ ಆಗ್ತದೆ. ಆದರೆ ಒಂದಂತೂ ಆಶ್ಚರ್ಯ, ಅದ್ಭುತ ಅಂತ ಹೇಳ್ಬೋದು, ಅವಲಕ್ಕಿಯಲ್ಲಿ ಈ ತರಹ, ಅದು ಕೂಡ ಒಂಥರ ಮೇನ್ ಕೋರ್ಸ್ ಫುಡ್ ಇದ್ದಾಗೆ ಅಲ್ವಾ? ದಾದನ್ ಪರ್ ಚೆಫ್ ಮೆಥಡ್ ಮೇನ್ ಕೋರ್ಸ್ ಲೆಕ್ಕ ನೋಡಿದ್ರೆ ಮೂಲೊಂದು ವನಸದ ಬದಲಿಗೆ ಎಂದು ಪನೋಲಿ ಗಂಜಿ ಎಂದು ಪನೋಲಿ ಮೂಲು ಶೀರ ಆಯ್ತ ಒಟ್ಟಿಗೆ ಕೂಡ ಒಂಚೂರು ಖಾರದ ಔಲ ಒಂದು ಕಂಪ್ಲೀಟ್ ಮೀಲ್ ಲೆಕ್ಕಲೆ ಆ್ಯಂಡ್ ಮೂಲ್ ಲಂಚರಿ ಇದು ಒಂದು ಲೆಕ್ಕ ಅವಲಕ್ಕಿ ಪವಲಕ್ಕಿ ಪುದರ್ ಹಂಚುಂಡು ಬಟ್ ತೂನಾಗ ವನಸ್ ಲೆಕ್ಕನೆ ಆಲ್ಮೋಸ್ಟ್ ಮೇಡಮ್ ಲಂಚನೆ. ಸೊ ಆಲ್ಮೋಸ್ಟ್ ಇನ್ನಿತ ಒಂದು ಫುಲ್ ಮೀಲ್ಸ್ ಅವಲಕ್ಕಿಯಲ್ಲಿ ಅದೇ ಸೂಪರ್. ಸೊ ಕಡೆಯ 3.5 ನಿಮಿಷ ಇದೆ, ಲಾಸ್ಟ್ 3.5 minutes ಮೋರ್. ಏನ್ ಕ್ರಿಯೇಟಿವಿಟಿ, ಖುಷಿ ಆಯ್ತು. ಈ ತರ ಎಲ್ಲ ಮಾಡ್ಬೋದಲ್ವಾ? ಕ್ಯಾಪ್ಸಿಕಮ್ಮೇ ಒಂದು ತಿನ್ನುವಂತಹ ಒಂದು ಬೌಲ್ ಅಲ್ವಾ? ಅದರಲ್ಲೇ ಒಂದು ಬೌಲ್, ಪುನಃ ಅದಕ್ಕೆ ಅದರಲ್ಲೇ ಒಂದು ಮುಚ್ಚಳ. ಅದಕ್ಕೇನೆ ಹೇಳೋದು, ಅಡುಗೆ ಹೇಳೋದು ಒಂದು ಕಲೆ ಅಲ್ವಾ? ಸೂಪರ್. ಸೊ ಫೈನಲಿ 2 minutes ಇದೆ, ಲಾಸ್ಟ್ 2 more minutes. ಮೇಡಮ್ ಆಯ್ತಲ್ವಾ? 1 ನಿಮಿಷ ಇದೆ, 1 ನಿಮಿಷದಲ್ಲಿ ಮುಗಿಬೇಕು. 58 ಸೆಕೆಂಡ್ ಇದೆ. ಆಯ್ತಾ ಮೇಡಮ್? ಹೌದು. ಓಕೆ, ಲಾಸ್ಟ್ 30 seconds, 30 ಸೆಕೆಂಡ್ ಅಷ್ಟೇ. ಹಾಂ, ನೋಡುವ ಮೇಡಮ್ ಹೇಗಾಗಿದೆ ಅಲ್ವಾ? ಬೆಳಿಗ್ಗೆ ತಿನ್ಬಹುದು, ಸಾಯಂಕಾಲ ತಿನ್ಬಹುದು. ಕರೆಕ್ಟ್ ಇದೆ. ನಂಗೆ ಗೊತ್ತಿಲ್ಲ ಇನ್ನು ಅವ್ರು ಏನು ಹೇಳ್ತಾರೆ ಅಂತ ಹೇಳಿ ಅಲ್ವಾ? ಚೆನ್ನಾಗಿದೆ. ಎಸ್, ಲಾಸ್ಟ್ 5 4 3 2 1 ಸ್ಟಾಪ್. ಎಲ್ಲ ಕೆಲಸ ನಿಲ್ಲಿಸಬೇಕು. ನಿಮ್ಮ ಟೈಮ್ ಮುಗ್ದಿದೆ, ಪ್ರೆಸೆಂಟೇಷನು ಮಾಡಲಿಲ್ಲ. ಇಡಬೇಡ, ಬನ್ನಿ. ಸೊ ಎನಿವೇ, ಸೂಪರ್ ಡೂಪರ್ ಆಗಿ 5 ಜನ ಕಂಟೆಸ್ಟೆಂಟ್ ಕೂಡ, 5 ಜನರು ಕೂಡ ಆಹಾ. ಮೇಡಮ್ ತಾವು ಕ್ರಾಫ್ಟ್ ಟೀಚರಾ? ಕ್ರಾಫ್ಟ್ ಟೀಚರ್ ಅಂತ ಯಾವ ತರ ಗೆಸ್ ಮಾಡಿದ್ರೆ ನೋಡಿ. ಆಹಾ, ಸೂಪರ್. ನಾನಲ್ಲ, ನಮ್ಗೇನು ಗೊತ್ತಾ, ಜಾಸ್ತಿಯಾಗಿ ಇದೇ ಥರ ನನ್ನ ಫ್ರೆಂಡ್ಸ್ ಜೊತೆ ಎಲ್ಲ ಅಥವಾ ನಮ್ಮ ಹತ್ರ ಯಾರಾದರೂ ಸ್ಟೂಡೆಂಟ್ಸ್ಗಳೆಲ್ಲ ಇದ್ರೆ ಈ ಥರ ಗೆಸ್ ಮಾಡ್ತಾ ಇದ್ದೇನೆ.
ಆದರೆ ಫಾರ್ ದ ಫಸ್ಟ್ ಟೈಮ್ ಈ ಗೆಸ್ ಅಂತೂ ಕರೆಕ್ಟ್ 6 ಥರ ಮ್ಯಾಚ್ ಆಯಿತು. ಏನಿದು ಇದ್ರ ಬಗ್ಗೆ ಇನ್ನು ಜಾಸ್ತಿ ಮಾತನಾಡಲಿಕ್ಕಿದೆ. ಬಟ್ ಎನಿವೇ ವೀಕ್ಷಕರೇ, ಈ ಒಂದು ವಿಭಾಗದಲ್ಲಿ ಇದ್ದಂತಹ 5 ಜನರು ಕೂಡ ಸೂಪರ್ ಆಗಿ ರೆಡಿ ಮಾಡಿದ್ದಾರೆ. ಸೊ ಕಂಗ್ರ್ಯಾಚುಲೇಷನ್ಸ್ ಫಾರ್ ಕಂಪ್ಲೀಟಿಂಗ್ ಇನ್ 20 minutes. ಎಸ್, ಜೋರಾದ ಚಪ್ಪಾಳೆ. ಓಕೆ, ಸೊ ನೋಡುವ ಏನಾಗುತ್ತೆ ಅಂತ ಹೇಳಿ, ಜಡ್ಜಸ್ಗಳು ಏನು ಹೇಳ್ತಾರ ಅಂತ ಹೇಳಿ. ನಮ್ಮ ಎಲ್ಲ ಸ್ಪಾನ್ಸರ್ಸ್ನವರು ಖಂಡಿತವಾಗ್ಲೂ ಇಷ್ಟೊಂದು ಅದ್ಭುತವಾದಂತಹ ಮತ್ತು ವಿನೂತನವಾದಂತಹ ಕುಕಿಂಗ್ ರಿಯಾಲಿಟಿ ಶೋಗೆ ಸಾಥ್ ನೀಡಿದ್ದಾರೆ. ಸೊ ಥ್ಯಾಂಕ್ ಯು ಸೋ ಮಚ್ ಟು ಆಲ್ ಆರ್ ಸ್ಪಾನ್ಸರ್ಸ್. ಸೊ ಹಾಗಿರುವಾಗ ಮೊದಲ ಕಂಟೆಸ್ಟೆಂಟ್ ಇಲ್ಲಿ ಪ್ರೆಸೆಂಟ್ ಮಾಡಲಿಕ್ಕೆ ಬರ್ತಾರೆ. ಎಸ್ ಮೇಡಮ್, ಬನ್ನಿ. ಅದರಲ್ಲಿ ಕಪ್ಪು ನೀವು ಫೈಂಡ್ ಔಟ್ ಮಾಡಿ, ನೀವು ಹುಷಾರು ಅದರಲ್ಲಿ. ಹಾ ಸೊ ಮತ್ತೆ ನಾನು ಹೇಳ್ತೇನೆ. ಟೆಸ್ಟ್ ಅಲ್ವಾ? ಹಾ, ನಾನು ಹೇಳೋದಾದ್ರೆ ನಮ್ಮ ಕ್ಲೂ ಕೊಡ್ಲಾ? ಬೇಡ ಬೇಡ, ನಾವು ಬೇಡ. ಬಾಲ್ದೆ ಹಣ್ಣು ಅಂತ ಹೇಳ್ತೇವೆ. ಅದು ಇಲ್ಲದ್ರೆ ಇದು ಎಂತ ಬಿಲ್ವದ್ದು ಅದರದ ಇವ್ರು ಹೇಳಿದರು ಶಿವನಿಗೆ ಪ್ರಿಯ. ನಾನು ಕೇಳ್ಕೊಳ್ಳಿಲ್ಲ, ನಾನು ಪ್ರಾಕ್ಸಿಗೆ ನಾನು ಕಿವಿ ಕೊಡಲಿಲ್ಲ. ಅದೇ ಬಿಲ್ವಪತ್ರೆಕಾಯಿ. ನಮ್ಮ ಆಚೆ, ನಾನು ಮೈಸೂರಿನವಳು, ಆಚೆ ಇದು ಬಾಲ್ದೆ ಹಣ್ಣು ಅಂತ ಹೇಳ್ತಾರೆ. ಓಕೆ ಓಕೆ. ಬಿಲ್ವ ಅದೇ ಬೇಲ್ದಣ್ಣು ಅಲ್ಲಿ ಹಾಗೆ ಬಾಲ್ದಣ್ಣು. ಓಕೆ, ಬೇಲ್ದಣ್ಣು. ಹಾ, ಆನ್ಸರ್ ಕರೆಕ್ಟ್ ಇದೆ ಅಲ್ವಾ? ಸರಿ, ಹಾ, ಮೇಡಮ್, ಈಗ ನೀವೆಲ್ಲ ಇದು ಡಿಸ್ಕಸ್ ಮಾಡಿದ ಅದರ ಒಳಗಡೆ ಇದ್ದದ ಹೊರಗಡೆ ಇದ್ದ? ಯಾವ್ದು ಹೇಳಿ? ಅಲ್ಲ, ನೀವು ಡಿಸ್ಕಸ್ ಮಾಡಿದ್ರೆ ಔಟ್ಸೈಡ್ ಇದು ಅದರದ್ದು ಶೆಲ್. ಅದು ಯಾವ್ದು? ಇದರಲ್ಲಿ ಒಂದು ಒಳಗೆ ತಿರುಳು ಫ್ರೂಟ್ ಇದೆ. ಅದು ತುಂಬಾ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ. ಓಕೆ. ಉಪ್ಪು ಖಾರ ಹಾಕಿ ತಿನ್ಬೇಕು. ಹುಳಿ 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 ಜಾಸ್ತಿ ತುಂಬಾ ಚೆನ್ನಾಗಿರುತ್ತೆ. ಅದೇ ಅದು ಹುಳಿ ಇರುತ್ತೆ, ಉಪ್ಪು ಮತ್ತೆ ಖಾರ ಹಾಕಿ ಹಾಗೆ ತಿನ್ಬೇಕು. ನಾವು ಸ್ಕೂಲ್ಗೆಲ್ಲ ಹೋಗುವಾಗ ಹೊರಗಡೆ ಮಾರ್ತಾ ಇದ್ರು, ನಾವು ಇದನ್ನೆಲ್ಲ ತಗೊಂಡು ಹಾಗೆ ಹೊಡೆದು ಅದಕ್ಕೆಲ್ಲ ಹಾಕಿ ಮಿಕ್ಸ್ ಮಾಡಿ ಕೊಡ್ತಾರೆ, ತಿನ್ನೋದು ಸೂಪರ್. ಓಕೆ, ಇದೀಗ ನೀವು ಹೇಳಿದ್ದು ಹೊರಗಡೆದು ಕಪ್. ಹೌದು, ಬಿಲ್ಲು ಅದು ತುಂಬಾ ಮೆಡಿಸಿನಲ್ ಯೂಸ್ ಇದೆ. ಅದು ನನ್ನ ತಂದೆ ಡಾಕ್ಟರ್ ಆಯುರ್ವೇದಿಕ್. ಹೌದಾ? ಓಕೆ, ಅವರ ತಂದೆ ಆಯುರ್ವೇದಿಕ್ ವೈದ್ಯ, ಹಾಗೆ ನಂಗೆ ಜಾಸ್ತಿ ಇನ್ಫ್ಲೂಯೆನ್ಸ್. ಓಕೆ ಓಕೆ. ಅಲ್ಲಿ ನೀವು ಟೇಸ್ಟ್ ನೋಡ್ತಾ ಆನಂದಿಸ್ತಿರ್ಬೋದು. ಮೇಡಮಿಗೆ ಒಂದು ಟೆನ್ಷನ್ ಆಗ್ತದೆ, ಗಂಜಿ ಹೇಗಾಗಿದೆಯಾ ಯಾರಿಗೊತ್ತು ಅಂತ ಹೇಳಿ. ಅದರ ಮೇಲೆ ಸಾಲ್ಟೆಡ್ ಚಿಲ್ಲಿ ಅಲ್ವಾ ಮೇಡಮ್? ಅದು ಹೌದು, ಒಳಗಡೆ ಉಪ್ಪಿರುವಂಥ ಚಿಲ್ಲಿ ಚೆನ್ನಾಗಿರುತ್ತೆ. ಅದು ಖಾರ ಉಪ್ಪು ಎಲ್ಲ ಒಳ್ಳೆ ಖಾರ ಅಲ್ವಾ? ಎಸ್, ಸುದರ್ಶನ್ ಭಟ್ ಅವರೇ ಹೇಳಿ. ಅಥೆಂಟಿಕ್, ಹಾಗೆ ತುಂಬ ಟ್ರೆಡಿಷನಲ್ ಆಗಿ ಹೆಲ್ದಿ ಆಗಿದೆ. ಅವಲಕ್ಕಿ, ದಪ್ಪ ಅವಲಕ್ಕಿ ಮತ್ತೆ ಹೆಸರುಬೇಳೆ ಹಾಕಿದೆ. ಕಾಳು ಗ್ರೀನ್ ಮೂಂಗ್ ಅಂತ ಹೇಳ್ತೀವಲ್ಲ, ಅದು ಜೀರಿಗೆ ಹಾಕಿದ್ದೀನಿ, ಜಿಂಜರ್ ಹಾಗೆ ಎಲ್ಲ ಮಿಕ್ಸ್ ಮಾಡಿ ಒಳ್ಳೆ. ಅದಂತ ಹೇಳಿದ್ರೆ ಕೆಲವರಿಗೆ ಹೆಸರು ಕಾಳು ಗ್ಯಾಸ್ ಆಗುತ್ತೆ, ಅದನ್ನ ತೆಗಿಲಿಕ್ಕೋಸ್ಕರ ನಾವು ಶುಂಠಿ ಯೂಸ್ ಮಾಡ್ತೇವೆ. ಜಿಂಜರ್, ಜೀರ ಕೂಡ ಆಗಿದೆ. ಪ್ರೆಸೆಂಟೇಷನ್ ಕೂಡ ತುಂಬಾ ಒಳ್ಳೆಯದಾಗಿತ್ತು. ಒಟ್ಟಿಗೆ ಗಂಜಿ ಒಟ್ಟಿಗೆ ಸೇರಿಸಿ ತಿನ್ಲಿಕ್ಕೆ ಚಪ್ಪೆ ಆಗುದಿದ್ರೆ ಖಾರಕ್ಕೆ ಬೇಕಾಗಿ ಮೆಣಸು ಕೂಡ, ಮಜ್ಜಿಗೆ ಮೆಣಸು ಅಂತ ಹೇಳಿ ಎಲ್ಲ ಟ್ರೆಡಿಷನಲ್ ಆಗಿ. ಮಜ್ಜಿಗೆ ಮೆಣಸು, ಮಜ್ಜಿಗೆ ಮೆಣಸು ಹೇಳೋದು. ಓಕೆ, ಎಲ್ಲ ಪ್ರೆಸೆಂಟೇಷನ್ ಕೂಡ ತುಂಬಾ ಚೆನ್ನಾಗಿದೆ. ಸೂಪರ್. ಎಸ್ ಮೇಡಮ್, ನನಗೆ ಇದು ಅವರು ಇಲ್ಲಿ ಗಂಜಿ ಹೇಳ್ತಾರೇನೋ, ಬಟ್ ಇದು ಪೊಂಗಲ್. ಹಾ, ಇದು ಪೊಂಗಲ್. ಪ್ರತಿ ಸಲ ಮೇಡಮ್ ಹೇಳ್ತಾ ಇದ್ರು, ಇದು ಪೊಂಗಲ್ ಅಲ್ಲ, ಇದು ಪೊಂಗಲ್ ಅಲ್ಲ, ಇದು ಪೊಂಗಲ್ ಅಲ್ಲ. ನಮ್ಮದ್ರಲ್ಲಿ ಹಸರಜ್ಜೆ ಅಂತ ಮಾಡ್ತೀವಿ ನಾವು. ಅವ್ರಿಗೆ ಗೊತ್ತಿರ್ಬೋದು, ಅದು ತುಂಬ ಹಿಂದಿನ ಕಾಲದಿಂದಲೂ ಮಾಡ್ಕೊಂಡು ಬಂದಿದ್ದೀವಿ. ಇದು ನನ್ನ ಮಗನ ಸ್ಕೂಲ್ ಟಿಫಿನಲ್ಲಿ ಒಂದು ಇದಾಗಿತ್ತು ಭಾಗ. ಅವರಿಗೆ 6 days ಪ್ರತಿ ದಿವಸ ಒಂದು 5-6 ಮೆನು ಕೊಡ್ತಾರೆ. ಅದರಲ್ಲಿ ಯಾವ್ದಾದ್ರು ಒಂದು ಪರ್ಟಿಕ್ಯುಲರ್ ಡಿಶ್ ನಾವು ಮಾಡಿ ಕಳಿಸ್ಬೇಕು. ನಾನು ಗುಜರಾತ್ ಸೈಡ್ ಇದ್ದೆ, ಅವ್ನು ಬ್ಯಾಪ್ ಸ್ವಾಮಿನಾರಾಯಣಲ್ಲಿ ಓದಿದ್ದು. ತುಂಬ ಚೆನ್ನಾಗಿ ಅಲ್ಲಿ ಮಕ್ಕಳಿಗೆ ನ್ಯೂಟ್ರಿಷನ್ ಫುಡ್ಡೇ ಕೊಡೋದು. ಆಮೇಲೆ ನಮಗೆ ಬೆಳಿಗ್ಗೆ 4 ಗಂಟೆಗೆ ಎದ್ದು ಫುಡ್ ರೆಡಿ ಮಾಡೋ ಕೆಲಸ. ಅದರಲ್ಲಿ ಒಂದು ಗಟ್ಟಿ ಫುಡ್ಡು, ಮತ್ತೊಂದು ಫ್ರೂಟ್, ಮತ್ತು ಸ್ಪ್ರೌಟೆಡ್ ಫುಡ್, ಒಂದು ಬಾಳೆಹಣ್ಣು ಅಥವಾ ಯಾವುದು ಎನಿ ಕೈಂಡ್ ಆಫ್ ಫ್ರೂಟ್ಸ್, ಇಷ್ಟು ಹಾಕಿ ನಾವು ಅವರಿಗೆ ಅದೇ ಅರ್ಧ ಲೋಡು ಫುಡ್ಡೇ ಇತ್ತು ಅವರಿಗೆ ಹಾಗೆ ಕಳಿಸ್ತಾ ಇದ್ವಿ ನಾವು ರೆಗ್ಯುಲರ್ ಆಗಿ. ಇದು ತುಂಬ ಚೆನ್ನಾಗಿದೆ, ವೆರಿ ನೈಸ್. ಯಾಕೆಂತ ಹೇಳಿದ್ರೆ ಎಲ್ಲವೂ ಹೆಲ್ದಿ. ಸೊ ಹಲವಾರು ಕಂಟೆಸ್ಟೆಂಟ್ಸ್ ಅವರು ಪೊಂಗಲ್ ಅಂತ ಹೇಳಿ ಮಾಡಿದರು, ಬಟ್ ಹೆಸರು ಬೇಳೆ ಹಾಗೆ ಅಕ್ಕಿಯ ಬದಲು ಅವಲಕ್ಕಿಯನ್ನು ಹಾಕಿ ಮಾಡಿದ್ದು
ಸೇಮ್ ಇದರ ಟೇಸ್ಟ್ ಪೊಂಗಲ್ದೆ ಒಂದು ಮಿಸ್ಸಿಂಗ್ ಅಂದರೆ ಪೆಪ್ಪರ್ ಕಾರ್ನ್ಸ್ ಹಾಕ್ತಾರೆ ಪೊಂಗಲಿಗಾದರೆ. ಬ್ರೊಕೋಲಿ, ಕಾಳುಮೆಣಸು, ಹೌದು, ಕಾಳುಮೆಣಸು ಪೊಂಗಲಿಗಾದರೆ ಅದು ಹೆಚ್ಚಿಗೆ ಬೇಕು. ಅದಿಲ್ಲ, ಬಟ್ ಇದು ಆ ರೀತಿಯಾಗಿ ನನಗಂತೂ ಇಷ್ಟ ಆಯಿತು, ತುಂಬ ಚೆನ್ನಾಗಿದೆ. ಮತ್ತು ಅದರ ಅರಿಶಿನ ಎಲೆ ಆ್ಯಂಟಿ ಇನ್ಫ್ಲಮೇಟರಿ, ಆ್ಯಂಟಿಬಯೋಟಿಕ್ ಇದು ನೋಡಿ. ಕೊರೋನಾ ಬಂದಾಗ ಎಲ್ಲರೂ ಒಂದ್ಸಲ ಹಳದಿ ನೀರಲ್ಲಿ ಗಾಗಲ್ ಮಾಡೇ ಮಾಡ್ತಾರೆ. ಈಗ ನಾವು ಬಿಸಿ ಬಿಸಿ ಅದಕ್ಕೆ ಹಾಕಿದಾಗ ಅದರ ಇದರಲ್ಲಿರುವ ಮೆಡಿಸಿನಲ್ ಫುಲ್ ಇದಕ್ಕೆ ಬಂದು ಇಂಗ್ರೀಡಿಯೆಂಟ್ ಮಿಕ್ಸ್ ಆಗ್ತದೆ. ಅದು ಹೆಲ್ದಿ, ನಮಗೆ ಗೊತ್ತಾಗಲ್ಲ. ಆ್ಯಂಟಿ ಕ್ಯಾನ್ಸರ್ ಕೂಡ, ವೆರಿ ಹೆಲ್ದಿ ಫುಡ್. ಸೊ ಹೆಲ್ತ್ ಕಾನ್ಷಿಯಸ್ ಆಗಿನೂ ಕೂಡ ಇದೆ, ಟೇಸ್ಟ್ ವೈಸ್ನೂ ಕೂಡ ತುಂಬ ಚೆನ್ನಾಗಿದೆ. ಎಸ್ ಶೆಫ್ ಮಿಥುನ್ ಪನ್ಲೆ ಪಂಡ್ರೆ ಒಂದು ಪೂರ ಮೆಡಿಸಿನಲ್ ಲೇಕ ಆಯುರ್ವೇದಿಕ್ ಲೇಖನೇ ಮಂತಿದ್ದೇರು ಹೆಂಗೆ ಈತ್ ನಾಲೆಜ್ ಇತ್ತಿಜಿ ಅವೇನ್ ಈತ ಗೇನ್ ಮಂತೆ ಅದೇ. ಸೊ ಯಾನ್ಲ ಒಳ್ಳೆ ಯೂಸ್ ಮನ್ ಪೋಲಿ ಎಕ್ಸಾಕ್ಟ್ಲಿ ಆದೆಡ್ಡೆ ಉಂಟು ಡಿಶಸ್. ಎಸ್ ಸೂಪರ್. ಮತ್ತೆ ಮಣ್ಣಿನ ಮಡಿಕೆ ಕೂಡ ಹಾಗೆ, ಅದರಲ್ಲಿ ಕ್ಯಾಲ್ಸಿಯಂ, ಮ್ಯಾಗ್ನೇಷಿಯಂ, ಫಾಸ್ಫರಸ್. ಮತ್ತು ಇನ್ನೊಂದು ಅವಲಕ್ಕಿ ನಮಗೆ ಇದು ಹಿಮೋಗ್ಲೋಬಿನ್ ಕಡಿಮೆ ಆದರೆ ನಮಗೆ ಅವಲಕ್ಕಿ ಯೂಸ್ ಮಾಡಲಿಕ್ಕೆ ಜಾಸ್ತಿ ಹೇಳ್ತಾರೆ. ನಾನು ನ್ಯೂಟ್ರಿಷನ್ ಕ್ಲಾಸ್ ಈಗ ಜಸ್ಟ್ 2 years ಬ್ಯಾಕ್ ಒಂದು ಡಿಪ್ಲೊಮಾ ಮಾಡಿದೆ, ಅದರಲ್ಲಿ ನ್ಯೂಟ್ರಿಷನ್ ಕ್ಲಾಸ್ ಇತ್ತು. ನಮ್ಮ ಮೇಡಮ್ ಅದನ್ನು ಒತ್ತಾಗಿ ಹೇಳ್ತಾ ಇದ್ರು, ಅವಲಕ್ಕಿ ಯೂಸ್ ಮಾಡಿ, ಅದರಿಂದ ಅಯನ್ ಕಂಟೆಂಟು ಲೇಡೀಸ್ಗಂತೂ ಎಸ್ಪೆಷಲಿ ಬೇಕೇ ಪೊಟ್ಯಾಷಿಯಂ ಇದೆ, ಹಾಗಾಗಿ ಅಯನ್ ಕಂಟೆಂಟ್ ಮಕ್ಕಳಿಗೂ ಒಳ್ಳೇದು ಅವಲಕ್ಕಿ ಅಂತ ಹೇಳಿದರೆ. ಆಗ ಯಾರು ಹೇಳಿದ್ರಲ್ಲ, ಫಾಸ್ಟ್ ಫುಡ್, ಇಂಡಿಯಾದ ಫಾಸ್ಟ್ ಫುಡ್ಡು ಅವಲಕ್ಕಿ ಅಂತೇಳಿ. ರಿಯಲಿ ಅಫ್ಕೋರ್ಸ್ ಅಲ್ವಾ? ತುಂಬಾ ಜ್ಞಾನವನ್ನು ನೀವು ಕೊಟ್ರಿ ಮೇಡಮ್. ಅದರಲ್ಲಿರುವಂತಹ ಪ್ರತಿ ಒಂದೊಂದು ಐಟಮ್, ಆ ಟ್ರೇ ಒಂದು ಬಿಟ್ರೆ ಉಳಿದದ್ದು ಎಲ್ಲದಕ್ಕೂ ಕೂಡ ಮೀನಿಂಗ್ಫುಲ್ ಆಗಿ ಮಾಡಿಕೊಟ್ಟಿದ್ರೆ ತುಂಬಾ ಖುಷಿ ಆಯ್ತು ಮೇಡಮ್. ಎಸ್, ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಸೊ ಒಬ್ಬರ ಒಂದು ಜಡ್ಜ್ಮೆಂಟ್ ಅಂತೂ ಆಯ್ತು. ಸೊ ನೆಕ್ಸ್ಟ್ ಕಂಟೆಸ್ಟೆಂಟ್ ಬರ್ತಾರೆ ಮೇಡಮ್, ಬನ್ನಿ. ಖುಷಿಯಿಂದ ಪ್ರೀತಿಯಿಂದ ಮಾಡಿಕೊಟ್ಟಿದ್ದಾರೆ ಮೇಡಮ್. ಏನದ್ರ ಹೆಸರು ಹೇಳಿದ್ರಿ? ಅವಲಕ್ಕಿ ಪಾವಲಕ್ಕಿ. ಒಮ್ಮೆ ಮೇಡಮ್ ಅದು ಹೇಳಿ ನೋಡ, ಆ ಹಾಡು ಭಾರಿ ಖುಷಿ ಆಯ್ತು, ಅದು ಒಮ್ಮೆ ಹೇಳಿ. ಹಾ, ಅವಲಕ್ಕಿ ಪವಲಕ್ಕಿ ಕಾಂಚನ ಮಿನಿ ಮಿನಿ ದಾಮ್ ಧೂಮ್ ದಸ್ಕುಂ ಬುಸ್ಕುಂ ಕೈಯನ್ನು ಕೊಟ್ರೆ ಹೀಗೆ ಆಡೋದು ಅದನ್ನು. ಹಾ, ಹೀಗೆ 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 ಮಾಡ್ಕೊಂಡು ಆಡೋದು, ಕೈಯಲ್ಲಿ ಇಟ್ಟುಕೊಂಡು ಮಕ್ಕಳು ಹೀಗೆ ಮಾಡೋದು. ಹಾಗೆ ಮತ್ತೆ ಸೋತವ್ರು ಮದುವೆ ಆಗೋದು ಅಂತ. ಹಾಗೆ ಹುಡುಗಿಯರಿದ್ರೆ ಹುಡುಗ ಹುಡುಗಿಯರಿಗೆ ಮಕ್ಳು ಇರ್ತಾರಲ್ಲ, ಅವ್ರು ಆಟ ಆಡುವಾಗ ಹಾಗೆ ಮಾಡಿದ್ರೆ ಹಾಗೆ ಅಂತಲೇ. ಹಾಗೆ ಓಕೆ. ಅವಲಕ್ಕಿ ಪಾವಲಕ್ಕಿ ಹೇಗಾಗಿದೆ ಶೆಫ್ ಮಿಥುನ್ ಪನ್ಲೆ? ಟೇಸ್ಟ್ ವೈಸ್ ಎಡ್ಡಂಡು ಬೊಕ ಒಂದುಲ ಅವಲಕ್ಕಿದ ಟೇಸ್ಟ್ ಒಂಚೂರು ಬರೋದುಂಟು. ಓಕೆ, ಇಟ್ಸ್ ಫೈನ್ ವಿತ್ ಓಕೆ ಟೆಕ್ಸ್ಚರ್. ಎಸ್, ಸುದರ್ಶನ್ ಭಟ್ ಹೇಳಿ. ನಮಗಿದು ಅವಲಕ್ಕಿ ಬವಲಕ್ಕಿ ಅಂತೇಳಿ ಹೊಸ ಒಂದು ಹೆಸರೊಂದು ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಹಾಗೆ ಇದರ ಟೇಸ್ಟ್ ಮತ್ತು ಇದು ಸಿಮಿಲರ್ ಟು ನಾವು ಬಿಸಿಬೇಳೆ ಬಾತಿನ ಹತ್ತಿರ ಆ ಒಂದು ಇದರಲ್ಲಿದೆ. ಟೇಸ್ಟ್ ನೋಡುವಾಗ ಒಳ್ಳೆಯದಾಗಿದೆ. ಮತ್ತು ಆ ತರಕಾರಿಗಳ ಮಿಕ್ಸ್ ಮತ್ತು ಮಸಾಲೆ ಎಲ್ಲ ಅವರು ಇಲ್ಲಿ ಗ್ರೈಂಡ್ ಮಾಡಿಯೇ ಮಾಡಿದ್ದಾರೆ. ಒಳ್ಳೆಯದಾಗಿರುವಂಥ ಒಂದು ರೆಸಿಪಿ. ಎಸ್, ಎನಿವೇ ಮೇಡಮ್, ಸೊ ಕಮೆಂಟ್ಸ್ ಕೊಟ್ಟಿದ್ದಾರೆ, ರಿಸಲ್ಟ್ ಏನಾಗುತ್ತೆ ಅಂತ ನೋಡುವ. ಥ್ಯಾಂಕ್ ಯು ಸೋ ಮಚ್ ಮೇಡಮ್, ಥ್ಯಾಂಕ್ ಯು. ಸೊ ನಮ್ಮ ಟಿವಿಯಲ್ಲಿ ಮೊದಲ ಬಾರಿಗೆ ತಮ್ಮ ಒಂದು ಅಡುಗೆಯ ಕೈ ಚಳಕ ತೋರಿಸಿರೋ ಖುಷಿಯೊಂದಿಗೆ ಈಗ ಅವಲಕ್ಕಿಯಲ್ಲಿ ಅದ್ಭುತ ಮಾಡಿಕೊಡ್ತಾ ಇದ್ದಾರೆ. ಸೊ ನೆಕ್ಸ್ಟ್ ಕಂಟೆಸ್ಟೆಂಟ್ ಬನ್ನಿ ಮೇಡಮ್. ಓಕೆ, ಸೊ ಜಡ್ಜಸ್ ಅವರು ಟೇಸ್ಟ್ ನೋಡ್ತಾ ಇದ್ದಾರೆ. ಸೊ ಇದು ಅವಲಕ್ಕಿ ಕಟ್ಲೆಟಾ ಮೇಡಮ್? ಓಕೆ, ಸೊ ಅವಲಕ್ಕಿ ಕಟ್ಲೆಟ್ ಹೇಗೆ ಆಗಿದೆ? ರವೆ ಕೋಟಿಂಗ್ ಎಲ್ಲ ಹಾಕಿದ್ದೀರಿ, ಹೌದು, ಕರೆಕ್ಟಾಗಿ ಅವಲಕ್ಕಿದೆ ಅಂತ ಗೊತ್ತಾಗ್ತದೆ. ಆದರೆ ಎಕ್ಸಾಕ್ಟ್ಲಿ ಹೇಳಬೇಕಂದ್ರೆ ಎಣ್ಣೆ ತುಂಬ ಹೀರ್ಕೊಂಡಿದೆ. ಟಿಶ್ಯೂ ಪೇಪರ್ ಪಾ ದೋಚಿದೆ ಅನ್ ಗೊತ್ತಾ ನಿಮ್ಗೆ? ಅಂಡ್ ಒಬ್ಬ ಕೇಂದ್ರ ಪೂಜಂದಿ ಅನ್ನ ಮನ್ಪಲಕ್ಕೆ ಟಿಶ್ಯೂ ಪೇಪರ್ ಇದ್ದಿದ್ದಲ್ಲ, ಅವೇನು ಒಂತ ಎಣ್ಣೆ ಪಾಡ್ದಿಲ್ಲ, ಇಂಚ ಕೈ ಆಯ್ತು. ಒಂತ ಉಪ್ಪು ಜಾಸ್ತಿ ಅದು, ಸಾಲ್ಟ್ ಒಂಚೂರು ಹೆಚ್ಚಾಯ್ತು. ಎಸ್, ಶೆಫ್ ಮಿಥುನ್ ಪನ್ಲೆ ಹೆಂಗೆ ಒಂಚೂರು ಕ್ರಿಸ್ಪಿ आवडते, ಒಂದು ಸಾಫ್ಟ್ ಆಗ್ತದೆ ನಾವು ಬಟ್ ಒಂಚೂರು ಸಾಲ್ಟ್ ಜಾಸ್ತಿ ಉಂಡೆ. ಓಕೆ, ಎನಿವೆ ಮೇಡಮ್, ಬಟ್ ಟ್ರೈ ಮಾಡ್ದಾರತೆ ಖುಷಿ ಆತೆ. ಖುಷಿ, ಥ್ಯಾಂಕ್ ಯು ಸೋ ಮಚ್. ಬರ್ತೀನಿ ಖುಷಿ. ಥ್ಯಾಂಕ್ ಯು ಸೋ ಮಚ್ ಮೇಡಮ್, ಥ್ಯಾಂಕ್ ಯು. ಎಸ್, ಸೊ ಮೇಡಮ್ ಪ್ಲೀಸ್ ಬನ್ನಿ. ಸೊ ವಿಭಿನ್ನ ಶೈಲಿಯಲ್ಲಿ ಮಾಡಿಕೊಟ್ಟಿದ್ದೀರಾ. ಏನೆಲ್ಲ ಇದೆ ಅದ್ರಲ್ಲಿ ಮೇಡಮ್? ಅದು ಒಂದು ಪೋಹಾ ಚೀಸ್ ಬಾಲ್ಸ್.
ಪೋಹಾ ಚೀಸ್ ಬಾಲ್ಸ್. ಪ್ರೋಟೀನ್ ಇದೆಲ್ಲ, ರಿಚ್ ಪ್ರೋಟೀನ್ ಚೀಸಲ್ಲಿ. ಸೊ ಮಕ್ಕಳು ಯಾವಾಗಲೂ ಕೇಳ್ತಾರೆ, ಬಟ್ ಮೈದಾ ನಾವು ಯಾವಾಗಲೂ ಅವಾಯ್ಡ್ ಮಾಡೋದು, ಪುನಃ ಅವ್ರು ಕೇಳೋದು. ಸೊ ನಾನು ಇದನ್ನು ಒಂದು ಇನೋವೇಟಿವ್ ಆಗಿ ಮಾಡಿದ್ದೇನೆ. ಈಗ ಅವ್ರದ್ದು ಫೇವರೇಟ್ ಫುಡ್ ಇದು. ಅದು ಒಂದು ಅವಲಕ್ಕಿ ಪಾನಕ. ನಮ್ಮಲ್ಲಿ ಹಳ್ಳಿಲೆಲ್ಲ ಏಪ್ರಿಲ್ ಮೇಯಲ್ಲಿ ಮನೆಯದೆಲ್ಲ ಸೋಗೆಲ್ಲ ಚೇಂಜ್ ಮಾಡಲಿಕ್ಕೆ, ಕೊಟ್ಟಿಗೆದು ಸೋಗೆ ಚೇಂಜ್ ಮಾಡಲಿಕ್ಕೆ ಕೆಲಸದವ್ರು ಬರ್ತಾರೆ. ಅವರಿಗೆ ಮಧ್ಯಾಹ್ನದ ಹೊತ್ತಿಗೆ ಒಂದು ತಂಪು ಇದು, ಅಂದರೆ ಅವರಿಗೆ ಊಟ 4 ಗಂಟೆಗೆಲ್ಲ ಕೊಡೋದು, ಎಲ್ಲ ಕೆಲಸ ಮುಗ್ದ ಮೇಲೆ. ಅದಕ್ಕೆ ಇದೊಂದು ನಮ್ಮ ಅಜ್ಜಿ ಕಾಲದಿಂದ ಒಂದು ಅವಲಕ್ಕಿ ಪಾನಕ ಅಂತ ಒಂದು ಕೊಡ್ತೇವೆ ಅವರಿಗೆ. ಅದು ಹೊಟ್ಟೆ ಸಹ ತಂಪಿರ್ತದೆ, ಕೆಲಸ ಮಾಡಲಿಕ್ಕೆ ಸಹ ಒಳ್ಳೆ ಎನರ್ಜಿ ಕೊಡ್ತದೆ, ಇನ್ಸ್ಟಂಟ್ ಎನರ್ಜಿ ಬರ್ತದೆ ಅದನ್ನು ಕುಡಿದ್ರೆ. ಅವಲಕ್ಕಿಯಲ್ಲಿ ತುಂಬ ಹೆಲ್ತಿ ಇದು ಉಂಟಲ್ಲ, ಹಾಗೆ ಅದನ್ನು ಕೊಡ್ತಾರೆ. ಸೊ ಒಂದು ಪಾನಕ ಥರ ಮಾಡಿದಿರಾ, ಒಂದು ಚೀಸ್ ಬಾಲ್. ಸೂಪರ್. ಚೀಸನ್ನು ಮಿಡಲಲ್ಲಿ ಇಟ್ಟಿದ್ದೀರಾ? ಹಾಂ, ಚೀಸನ್ನು ಮಿಡಲಲ್ಲಿ ಇಟ್ಟಿದ್ದೀರಿ? ಚೀಸ್ ಮಿಡಲಲ್ಲಿ ಹಾಕಿದ್ದೇನೆ. ಸೇಮ್ ಮಾರ್ಕೆಟಲ್ಲಿ ಸಿಗುವ ಚೀಸ್ ಬಾಲ್ಸೇನೆ, ಬಟ್ ಮೈದಾ ಬದಲು ಅವಲಕ್ಕಿಯನ್ನು ಯೂಸ್ ಮಾಡಿದ್ದೇನೆ, ಅವಲಕ್ಕಿ ಪೌಡ್ರನ್ನು ಯೂಸ್ ಮಾಡಿದೆ. ಎಸ್. ಸೊ ಸುದರ್ಶನ್ ಭಟ್ ಅವರೇ ಹೇಳಿ. ಫಸ್ಟ್ ಆಫ್ ಥ್ಯಾಂಕ್ಸ್ ಹೇಳಬೇಕು ಅವರಿಗೆ. ಹಳೆ ಕಾಲದ ಒಂದು ವಿಷಯವನ್ನು ನೆನಪು ಮಾಡಿದ್ದು, ನನಗೆ ಗೊತ್ತಿರಲಿಲ್ಲ. ತುಂಬ ಜನ ಗೊತ್ತಿರೋರು ಇರ್ಬೋದು, ಅವರಿಗೆ ನೆನಪಾಗುವ ರೀತಿಯಲ್ಲಿ ಮಾಡಿದ್ದಾರೆ. ಒಂದು ಪಾನಕ, ಎಳ್ಳು ಹಾಕಿದ್ದೀರಾ ಅಂತಲ್ಲ, ಎಳ್ಳು ಮತ್ತು ಇದರ ಮಿಕ್ಸ್ಚರ್ ಹೆಲ್ತಿ. ಹಾಗೆ ಅದು ಒಂದು ಹೊಸತ್ತು ಟೇಸ್ಟ್. ಓಕೆ. ಹೊರಗಿನಿಂದ ಒಳ್ಳೆ ಕ್ರಂಚಿಯಾಗಿ, ಒಳಗೆ ಸ್ಮೂತಾಗಿ ತುಂಬ ಚೆನ್ನಾಗಿದೆ. ಪ್ರೆಸೆಂಟೇಷನ್ ಕೂಡ ತುಂಬ ಚೆನ್ನಾಗಿದೆ. ಥ್ಯಾಂಕ್ ಯು. ಸೂಪರ್. ಎಸ್, ಸುಕನ್ಯಾ ಮೇಡಮ್. ಖಂಡಿತವಾಗ್ಲೂ ಇದು ತುಂಬ ಟೇಸ್ಟಿಯಾಗಿದೆ. ಸೊ ನೀವು ಹೇಳಿದ ಪ್ರಕಾರ ಅದು ಒಂದು ಫುಲ್ ಗ್ಲಾಸ್ ಕುಡಿದ್ರೆ ಅಷ್ಟೇ ಸಾಕಾಗ್ಬೋದು. ಚೀಸ್ ಬಾಲ್ಸ್, ಚೀಸ್ ಸ್ವಲ್ಪ ಇನ್ನೂ ಮೆಲ್ಟಾಗಿ ಅದು ಹಾಗೆ ಇಳಿಯುವಾಗ ಬಂದರೆ ಖುಷಿ. ಸೊ ಅದು ಸ್ವಲ್ಪ ಮೆಲ್ಟ್ ಆಗಬೇಕಿತ್ತು, ಬಟ್ ಔಟರ್ ಲೇಯರ್ ಕ್ರಿಸ್ಪಿಯಾಗಿ ನಾನು ಚೆನ್ನಾಗಿ. ಚೆಡ್ಡರ್ ಚೀಸನ್ನು ಯೂಸ್ ಮಾಡಿದ್ದೇನೆ ಆ್ಯಕ್ಚುಲಿ. ಮತ್ತೊಂದು ಚೀಸ್ ಯೂಸ್ ಮಾಡಲಿಕ್ಕೆ ಅದೀಗ ಮೆಲ್ಟ್ ಆಗಿ ಹೋಯಿತು, 2 ಇಟ್ಕೊಂಡಿದ್ದೆ, ಇದನ್ನು ಯೂಸ್ ಮಾಡಿದೆ ಆ್ಯಕ್ಚುಲಿ. ಅದನ್ನು ಯೂಸ್ ಮಾಡಲಿಕ್ಕೆ, ಬಟ್ ನಾನು ಚೆಡ್ಡರ್ ಯೂಸ್ ಮಾಡಿದೆ, ಅಂದರೆ ಅದು ಫುಲ್ ಮೆಲ್ಟ್ ಆಗಿದೆ. ಸೊ ಅದು ಮಾಡಲಿಕ್ಕೆ ಬರಲಿಕ್ಕಿಲ್ಲ. ಇದೆ ನನ್ನ ಹತ್ರ, ಬಟ್ ನನ್ನ ಹತ್ರ ಚಾನ್ಸ್ ಇರಲಿಲ್ಲ ಅದು ಮಾಡಲಿಕ್ಕೆ. ಅದು ಫುಲ್ಲು ಹೋಗ್ತಿತ್ತು, ಅದು ಮಾಡಿದರೆ ಹೊರಗಡೆ ಬರ್ತಿತ್ತು. ಸೂಪರ್. ಚೆನ್ನಾಗಿ ಟೇಸ್ಟ್ ಚೆನ್ನಾಗಿ ಬಂದಿದೆ. ಎಸ್. ಎನಿವೆ ಮೇಡಮ್, ಸೊ ಚೀಸ್ ಮೆಲ್ಟ್ ಆದರೂ ಪರವಾಗಿಲ್ಲ, ನಿಮ್ಮ ರೆಸಿಪಿಯಿಂದ ನಮ್ಮ ಜಡ್ಜಸ್ಗಳು ಮೆಲ್ಟ್ ಆಗಬೇಕಷ್ಟೇ ಅಲ್ವಾ? ಏನಾಗುತ್ತೆ. ಎಸ್ ಮೇಡಮ್, ಥ್ಯಾಂಕ್ ಯು ಸೋ ಮಚ್. ಸೊ ಕಡೆಯದಾಗಿ ಒಬ್ಬರು ಕಂಟೆಸ್ಟೆಂಟ್ ಉಳಿದಿದ್ದಾರೆ. ಆಗ ಗೆಸ್ ಬೇರೆ ಮಾಡಿದೆ ನಾನು. ಇವರೆಲ್ಲ ಈ ಕ್ರಿಯೇಟಿವಿಟಿ ನೋಡಿದಾಗ ಕ್ರಾಫ್ಟ್ ಟೀಚರ್ ಅಂತ ಹೇಳಿ. ಸೊ ಕ್ರಾಫ್ಟ್ ಟೀಚರ್ ಅಲ್ವಾ ಮೇಡಮ್? ಎಸ್, ಸೂಪರ್. ಸೊ ರಿಯಲಿ ಚೆನ್ನಾಗಿ ಕಾಣ್ತಾ ಇದೆ. ಇದರ ಬಗ್ಗೆ ಎಲ್ಲ ನನಗೂ ಜಾಸ್ತಿ ಮಾತನಾಡಲಿಕ್ಕಿದೆ, ಬಟ್ ಫಸ್ಟ್ ಟೇಸ್ಟ್ ನೋಡ್ಕೊಳ್ಳುವ. ಇದಕ್ಕೆ ನಿಮಗೆ ನನ್ನ ಹೆಲ್ಪ್ ಬೇಕಾಗ್ಬೋದು ಅಲ್ವಾ ಮೇಡಮ್? ಬನ್ನಿ. ಎಸ್. ಸರ್ವ್ ಮಾಡಲಿಕ್ಕೆ ಎಲ್ಲವೂ ಕೂಡ ರೆಡಿ ಮಾಡಿ ಕೊಟ್ಟಿದ್ದಾರೆ. ಟೆನ್ಷನ್ ಇಲ್ಲ ಮೇಡಮ್ ನಿಮಗೆ. ಎಲ್ಲ ಅದಕ್ಕೆ ಬೇಕಾದಂತಹ ಕಪ್, ಸ್ಪೂನ್ ಎಲ್ಲವೂ ಇದೆ ಅದರಲ್ಲಿ. ದೋಣಿ ಇದೆ, ತಿನ್ಕೊಂಡು ಮತ್ತೆ ಅದರಲ್ಲಿ ಕುತ್ಕೊಂಡೇ ಹೋದ್ರಾಯ್ತು. ಮಳೆ ಜೋರು ಬಂದ್ರೆ ಹಾಗೆ ಹೋಗ್ಬೇಕಾಗತ್ತೆ. ಹೌದೌದು, ದೋಣಿಯಲ್ಲಿ. ಚೆನ್ನಾಗಿದೆ ಮೇಡಮ್. ಆ ದೋಣಿ ನೀವು ಮಾಡಿದ್ರದ್ದು ಯಾವ್ದ್ರಲ್ಲಿ? ಅದು ತೆಂಗಿನ ಬರುತ್ತೆ ಅಲ್ವಾ? ಬ್ಲ್ಯಾಕ್ ಆಗುತ್ತೆ ಕೊನೆಗೆ. ಸೂಪರ್. ಕ್ರಾಫ್ಟ್ ಟೀಚರ್ಸ್ನ ಕ್ರಿಯೇಟಿವಿಟಿ ಚೆನ್ನಾಗಿದೆ, ತುಂಬ ಇನೋವೇಟಿವ್. ಅದರಲ್ಲಿ ಪ್ರತಿಯೊಂದು ತೆಂಗಿನಕಾಯಿ ಇದೆ ಅಲ್ಲ? ಎಲ್ಲ ತೆಂಗಿನ ಮರದ್ದೇ ಚಿಪ್ಪಿ, ಅದರದ್ದು ಸಿಪ್ಪೆ ಒಂಥರ ಸ್ಕಿನ್ ತರ ಬರ್ತದಲ್ಲ ಅದು. ಯಾವ ಸ್ಕೂಲಲ್ಲಿ ತಾವು ಕ್ರಾಫ್ಟ್ ಟೀಚರ್? ಲೇಡಿ ವಿಕ್ಟೋರಿಯಾ, ಲೇಡಿ ಹಿಲ್ ಸ್ಕೂಲಲ್ಲಿ, ಸೈಂಟ್ ಮೇರೀಸ್ ಅಲ್ಲಿ. ಓಕೆ ಓಕೆ. ಶೆಫ್ ಬೆನಿಫಿಟ್ಸ್ ಆಫ್ ಪೋಹಾ ಅಂತ ಬರೆದಿದ್ದೀರಾ. ಸೂಪರ್. ಕಣ್ಣಿಗೂ ಮುದ ನೀಡಿದ್ಯಾ ಅಥವಾ ಯಾವ ಥರ ಇದೆ? ನಾಲಿಗೆಗೆ ಯಾವ ಥರ ಮುದ ನೀಡ್ತು? ಆ್ಯಂಡ್ ಅರೋಮಾ ಹೇಗಿತ್ತು? ಎಸ್, ಸುಕನ್ಯಾ ಮೇಡಮ್. ಈ ಒಗ್ಗರಣೆ ಅವಲಕ್ಕಿ ಇದೆಲ್ಲ, ಇದು ನಾವು ಸ್ಕೂಲ್ಗೆ ಕಾಲೇಜ್ಗೆಲ್ಲ ಹೋಗುವಾಗ ಸ್ಯಾಟರ್ಡೇದು ಕಂಪಲ್ಸರಿ ಬ್ರೇಕ್ಫಾಸ್ಟ್ ಇದೆ. ಬೆಳಗ್ಗೆ ಬೇಗ ಹೋಗಬೇಕು, ಸೊ ಇದೇ ಬ್ರೇಕ್ಫಾಸ್ಟ್ ಇರ್ತಾಯಿತ್ತು. ಸೊ ಅವಲಕ್ಕಿಯಲ್ಲಿ ನಾನು ಸ್ವೀಟ್ಗಿಂತ ಜಾಸ್ತಿ ಈ ಒಂದು ಒಗ್ಗರಣೆ ಅವಲಕ್ಕಿ ತುಂಬ ಇಷ್ಟಪಡ್ತೀನಿ. ಎಲ್ಲರೂ ಮಾಡ್ತಾರೆ ಎಲ್ಲ ಗೊತ್ತಿಲ್ಲ, ನಾನು ಅದ್ರ ಮೇಲೆ ಟೀ ಹಾಕಿ ತಿಂತೀನಿ. ಐ ಲವ್ ಇಟ್. ಚೆನ್ನಾಗಿರುತ್ತೆ ಅಲ್ವಾ? ಸೂಪರ್. ತುಂಬ ಚೆನ್ನಾಗಿರುತ್ತೆ. ಸೊ ಚೆನ್ನಾಗಿದೆ, ಸೇಮ್ ಅದೇ ಟೇಸ್ಟ್ ಬಂದಿದೆ. ನನ್ನ ಅಮ್ಮ ಮಾಡ್ತಾರೆ ಅದೇ ರೀತಿ ಟೇಸ್ಟ್ ಬಂದಿದೆ. ನನಗೆ ಅದು ಇಷ್ಟ ಆಯಿತು. ಓಕೆ. ಸೊ ಶೀರಾ, ಇದು ಕೂಡ ಶೀರಾ ತುಂಬ ಚೆನ್ನಾಗಿ ಬಂದಿದೆ, ಟೇಸ್ಟ್ ಚೆನ್ನಾಗಿ ಬಂದಿದೆ.
ಅವಲಕ್ಕಿಯಿಂದ ಪಕ್ಕ ಗೊತ್ತಾಗಲ್ಲ. ಚೆನ್ನಾಗಿ. ಎಸ್, ಸುದರ್ಶನ್ ಭಟ್ ಅವರೇ ಹೇಳಿ. ಹೇಳಲಿಕ್ಕೆ ಮಾತೇ ಇಲ್ಲ ಅಲ್ವಾ? ನೀವು ನಿಮ್ಮ ಯೂಟ್ಯೂಬ್ ಚಾನಲ್ಗೆ ಅವರನ್ನು ಸೇರಿಸ್ಕೊಳ್ಬೋದು. ಈ ತರ ಏನು ಸಿಕ್ಕಿದ್ರಲ್ಲಿ ಅವ್ರು ಕ್ರಾಫ್ಟ್ ಮಾಡಿ ಕೊಡ್ತಾರೆ, ಅವರೇ ಮಾಡ್ತಾರೆ. ಕಸದಿಂದ ರಸ. ಕ್ರಿಯೇಟಿವಿಟಿ ತುಂಬಾ ಚೆನ್ನಾಗಿದೆ. ಪ್ರೆಸೆಂಟೇಷನ್ ಸ್ಟೈಲ್ ತುಂಬಾ ಚೆನ್ನಾಗಿತ್ತು. ಟೇಸ್ಟ್ ಎರಡು ಕೂಡ ಚೆನ್ನಾಗಿದೆ. ಸ್ವೀಟಿಗೆ ಬೇರೆ ಸ್ವೀಟ್ ಮಾಡಿದ್ದಾರೆ, ಖಾರ ಕೂಡ ಮಾಡಿದ್ದಾರೆ. ಆ 20 ನಿಮಿಷದಲ್ಲಿ 2 ಐಟಮು ಪಕ್ಕ ಒಳ್ಳೆ ಇದರಲ್ಲಿ ಮಾಡಿದ್ದಾರೆ. ಅದೇ ರೀತಿಯಲ್ಲಿ ನನಗೆ ಇವರ ಕ್ರಾಫ್ಟ್ಸ್ ಎಲ್ಲ ನೋಡುವಾಗ ತೆಂಗಿನಕಾಯಿ ಮತ್ತು ಅದರ ಗೆರಟೆ, ಅದರ ಸಿಪ್ಪೆ, ಇದನ್ನೆಲ್ಲ ಯೂಸ್ ಮಾಡಿಕೊಂಡು ಮಾಡಿರುವಂಥ ಪ್ರೆಸೆಂಟೇಷನ್ ಸ್ಟೈಲ್ ತುಂಬ ಚೆನ್ನಾಗಿತ್ತು ಎಲ್ಲ. ಮತ್ತು ಅದರ ಅವಲಕ್ಕಿಯ ವಿಶೇಷಗಳನ್ನು ಕೂಡ ಅಲ್ಲಿ ಬರ್ದಿಟ್ಟಿದ್ದಾರೆ. ಕೊನೆಗೆ ಆಗುವಾಗ ಫಿನಾಲಿಗೆ ಓದುವ ಎಲ್ಲ ಉಂಟು. ಈಸಿ ಕೂಡ ಮಾಡಿಕೊಟ್ಟಿದ್ದಾರೆ, ಈಸಿ ಮಾಡಿಕೊಟ್ಟಿದ್ದಾರೆ ಮೇಡಮ್. ನೀವು ಫಸ್ಟ್ ರೌಂಡ್ ಅಲ್ಲಿ ಫಸ್ಟ್ ಬ್ಯಾಚ್ ಅಲ್ಲಿ ಬರಬೇಕಿತ್ತು, ಅದರಲ್ಲೇ ಏನಾದರೂ ಸಿಗ್ತಾ ಇತ್ತಾ ಅಂತ ನೋಡ್ತೀವಿ. ಬಟ್ ಎನಿವೆ ಗುಡ್ ಟ್ರೈ ಮೇಡಮ್. ಎಸ್, ಶೆಫ್ ಮಿಥುನ್ ಹೇಳಿ. ಅರ್ನ ಪ್ರೆಸೆಂಟೇಷನ್ ಬಾರಿ ಎಡ್ಡೆ ಉಂಟು. ಪಂಡ ಒಂದು ಶೀರೆಲ್ಲ ಮಂತಿದ್ದೇರು ಅವಲಕ್ಕಿದ ಟೇಸ್ಟ್ ಬರೋಂದಿಜ್ಜಿ. ಪಂಡ ಶೀರ ಲೆಕ್ಕನೆ ಟೇಸ್ಟ್ ಉಂಟು. ಬೊಕ್ಕ ಒಂದು ಅವಲಕ್ಕಿಲ್ಲ ಮಸಾಲದ ಅವಲ ಟೇಸ್ಟ್ ಬಾರಿ ಎಡ್ಡೆ ಉಂಟು. ಆ್ಯಂಡ್ ಸೊ ಓವರ್ ಪ್ರೆಸೆಂಟೇಷನ್ ಬಾರಿ ಎಡ್ಡೆ ಉಂಟು, ಟೇಸ್ಟ್. ಎಸ್, ಸೊ ಖುಷಿ ಆಯಿತು ಮೇಡಮ್. ಇನ್ನೊಂದು ಪ್ಲಸ್ ಪಾಯಿಂಟ್ ಅಬ್ಸರ್ವ್ ಮಾಡಿದ್ವಿ ಅಂತ ಹೇಳಿದರೆ, ನಾವು ಯಾರೂ ಕೂಡ ಅವ್ರ ಹತ್ರ ನಿಮ್ಮ ಪ್ರೊಫೆಷನ್ ಏನಂತ ಕೇಳಲೇ ಇಲ್ಲ. ಬಟ್ ಅವರ ಅಡುಗೆಯ ಕಲೆಯ ಮುಖಾಂತರ ಅವರ ಪ್ರೊಫೆಷನ್ ಅನ್ನು ಕೂಡ ತೋರ್ಪಡಿಸಿದ್ದಾರೆ. ಸೊ ಅದಕ್ಕೊಂದು ನಿಜವಾಗ್ಲೂ ಗ್ರೇಟ್ ಇನಿಷಿಯೇಟಿವ್ ಅಂತ ಹೇಳ್ಬೋದು. ಈ ಶೀರವನ್ನು ನಮಗೆ ಈಗ ಹೋಟೆಲ್ಗಳಲ್ಲೆಲ್ಲ ನಮಗೆ ನಾರ್ಮಲ್ ಶೀರ ಏನು ಸಿಗ್ತದೆ, ಅದು ಸಜ್ಜಿಗೆ ಯೂಸ್ ಮಾಡಿಕೊಂಡು ಮಾಡ್ತಾರೆ. ಇದನ್ನು ಕೂಡ ಅಲ್ಲಿ ಮಾಡುವ ರೀತಿಯಲ್ಲಿ ನೋಡುವಾಗ ಸೇಮ್ ಸಿಮಿಲರ್ ಆಗಿದೆ. ಸೂಪರ್. ಹೇಗೆ ಅನಿಸ್ತು ಮೇಡಮ್ ತಮಗೆ? ತುಂಬ ಖುಷಿ ಆಯ್ತು ಸರ್. ನಾನು ಹೊರಗಡೆ ಹೋಗೋದವಳೆ ಅಲ್ಲ. ಈಗ ಒಂದು 2-3 ವರ್ಷದಿಂದ ನಾನು ಹೊರಗಡೆ ಎಲ್ಲದಲ್ಲಿ ಮೆಂಬರ್ಶಿಪ್ ಆಗಿ ಹಾಗೆ ಎಲ್ಲದಲ್ಲಿ ಇದ್ದೇನೆ. ಈ ಒಂದು ಅಪರ್ಚುನಿಟಿ ನನಗೆ ಸಿಕ್ಕಿದ್ದು ತುಂಬ ಖುಷಿ ಆಯ್ತು. ತುಂಬ ಖುಷಿ ಆಯ್ತಲ್ವಾ? ಎಸ್ ಮೇಡಮ್, ಏನೇ ಆಗಲಿ ತಮ್ಮಿಂದ ಕ್ರಾಫ್ಟ್ ಬಗ್ಗೆ ಕೂಡ ಜಾಸ್ತಿ ಕಲೀಲಿಕ್ಕಿದೆ. ಸೊ ಸಮಯ ಇದ್ದಾಗ ನಾನು ನಿಮ್ಮ ಜೊತೆ ಬಂದು ಅದನ್ನು ಕಲಿಯುವಂಥ ಅವಕಾಶ ಕೂಡ ಸಿಗಲಿ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಬನ್ನಿ. ಸೂಪರ್ ಮೇಡಮ್. ಆಹಾ, ರುಚಿ ಅಂತೂ ಚೆನ್ನಾಗಿದೆ, ಕಣ್ಣಿಗೂ ಖುಷಿ ನೀಡಿದೆ. ಎನಿವೆ, ಎಲ್ಲರೂ ಕೂಡ ತಮ್ಮ ಬೆಸ್ಟ್ ಕೊಟ್ಟಿದ್ದೀರಾ. ಸೊ ರಿಸಲ್ಟ್ ಅಂತೂ ಯಾರು ಫಿನಾಲೆಗೆ ಹೋಗ್ತಾರೆ ಸ್ವಲ್ಪ ಹೊತ್ತು ಕಾಯಬೇಕು. ಸೊ ವೀಕ್ಷಕರು ಕೂಡ ಸ್ವಲ್ಪ ಹೊತ್ತು ಕಾಯಬೇಕಷ್ಟೆ. ಸೊ ನಾವ್ ಇಟ್ಸ್ ಅ ಟೈಮ್ ಫಾರ್ ದಿ ಡಿಸಿಷನ್. ಯಾರು ಫಿನಾಲೆಗೆ ಹೋಗ್ತಾರೆ ಅಂತ ನೋಡುವಂಥದ್ದು. ಸೊ ಜಡ್ಜಸ್ಗಳು ಸ್ಕೋರ್ ಎಲ್ಲ ಕೊಟ್ಟು ಸೆಲೆಕ್ಟ್ ಕೂಡ ಮಾಡಿರ್ತಾರೆ. ಬಟ್ ಅದಕ್ಕಿಂತ ಮುಂಚೆ ಯಾರು ಹೋಗಲ್ಲ ಫಿನಾಲೆಗೆ, ಯಾರು ಡಿಸಪಾಯಿಂಟ್ ಆಗ್ಲಿಕ್ಕಿಲ್ಲ. ಯಾಕಂತ ಹೇಳಿದ್ರೆ ನಿಮಗೂ ಕೂಡ ಒಂದು ಸ್ಪೆಷಲ್ ಆದಂಥ ಗಿಫ್ಟ್ ಸಿಗುತ್ತೆ. ಏನು ಗಿಫ್ಟ್ ಅಂತ ಹೇಳಿದ್ರೆ, ನಮ್ಮ ಸಂತೋಷ್ ರೈಸ್ ಮಿಲ್ಸ್ ಭದ್ರಾವತಿ ಅವರ ಡಬಲ್ ಸ್ಟಾರ್ ಅವಲಕ್ಕಿ ಅವರ ಕಡೆಯಿಂದ ಎಲ್ರಿಗೂ ಕೂಡ 2,000 ರೂಪಾಯಿಯ ಒಂದು ನಗದು ಬಹುಮಾನವಾಗಿ ಸಿಗುತ್ತೆ. ಜೊತೆಗೆ ಅವರ ಕಡೆಯಿಂದಲಿರುವಂತಹ ಡಬಲ್ ಸ್ಟಾರ್ ಅವಲಕ್ಕಿ ಮತ್ತು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅವರ ಕಡೆಯಿಂದ ಆಯಿಲ್ ಬೇರೆ ಸಿಗುತ್ತೆ. ಸೊ ಅದು ನಿಮಗೆ ಒಂದು ಪ್ರೀತಿಯ ಕೊಡುಗೆಯಾಗಿ ಸಿಗ್ತಾ ಇದೆ. ಸೊ ಕಂಗ್ರ್ಯಾಚುಲೇಷನ್ಸ್ ಎಲ್ರಿಗೂ. ಜೊತೆಗೆ ಅದೆಷ್ಟೋ ಜನರು ನಿಮ್ಮ ಮುಖಾಂತರ ಅವಲಕ್ಕಿಯಲ್ಲಿ ತಯಾರಾಗುವಂತಹ ಖಾದ್ಯದ ಜೊತೆಗೆ ಹೊಸ ಜ್ಞಾನವನ್ನು ಕೊಟ್ಟಿದ್ದೀರಾ. ಸೊ ಥ್ಯಾಂಕ್ ಯು ಸೋ ಮಚ್. ಓಕೆ, ಸೊ ಇದನ್ನು ಡಿಸ್ಟ್ರಿಬ್ಯೂಟ್ ಮಾಡಲಿಕ್ಕೆ, ಪ್ರತಿಯೊಬ್ಬರಿಗೂ ಹಸ್ತಾಂತರಿಸಲಿಕ್ಕೆ ನಾನು ನಮ್ಮ ಜಡ್ಜ್ ಆದಂತಹ ಮಿಸ್ಟರ್ ಸುದರ್ಶನ್ ಭಟ್ ಅವರನ್ನು ಸ್ವಾಗತಿಸ್ತೇನೆ. ಪ್ಲೀಸ್ ಸರ್, ಬನ್ನಿ. ಎಸ್, ಹಾಗೆಯೇ ನಮ್ಮ ಸಂತೋಷ್ ರೈಸ್ ಮಿಲ್ಸ್ ರವರ ಡಬಲ್ ಸ್ಟಾರ್ ಅವಲಕ್ಕಿ ಎಲ್ಲ ಮಹಿಳಾ ಮನೆಗಳಿಗೂ ಕೂಡ ಬ್ಯುಸಿ ಟೈಮಲ್ಲಿ ಇದು ಅಂತೂ ಖಂಡಿತ ಹೆಲ್ಪ್ ಬೀಳುತ್ತೆ. ಸೊ ಎಲ್ರಿಗೂ ಇದು ಕೂಡ ಸಿಗ್ತಾ ಇದೆ. ಕಂಗ್ರ್ಯಾಚುಲೇಷನ್ಸ್. ಎಸ್, ಹಾಗೆಯೇ ವಿಟಮಿನ್ ಭರಿತವಾದಂತಹ ಎಣ್ಣೆ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಇದು ಕೂಡ ಅವರ ಕಡೆಯಿಂದಲೂ ಸಿಗ್ತಾ ಇದೆ.
ಎನಿವೆ ಇವತ್ತಿನ ಸಂಚಿಕೆ ಅಂತೂ ನಮ್ಮ ಪಾರಂಪರಿಕ ಡಿಶಸ್ಗಳಾಗಿರ್ಬೋದು, ವೆಸ್ಟರ್ನ್ ಸ್ಟೈಲ್ ಆಗಿರ್ಬೋದು, ಎಲ್ಲನೂ ಇತ್ತು. ಸೊ ಇವತ್ತಿನ ಎಪಿಸೋಡ್ ಹೇಗಾಯ್ತು ಭಟ್ರೆ? ತುಂಬ ಖುಷಿಯಾಗಿತ್ತು. ಈ ಫೈನಲ್ ಎಪಿಸೋಡ್ ಮಾತ್ರ ತುಂಬ ಟೆನ್ಷನ್ ಆಗಿತ್ತು, ಯಾಕಂತ ಹೇಳಿದ್ರೆ ತುಂಬ ಇನ್ಫಾರ್ಮೇಟಿವ್ ಕೂಡ ಆಗಿತ್ತು. ಮೇಯ್ನಾಗಿ ಹೇಳಬೇಕು ಅಂತ ಹೇಳಿದರೆ ಒಳ್ಳೊಳ್ಳೆ ನಾಲೆಜ್ ಕೊಟ್ಟರು, ಹೆಲ್ತ್ ಬೆನಿಫಿಟ್ಸು ಅವಲಕ್ಕಿಯ ಬಗ್ಗೆ ಹೇಳಿದರು, ಹಾಗೆ ಡಿಫರೆಂಟ್ ರೆಸಿಪೀಸ್ ಕೂಡ ನಮಗೆ ಸಿಕ್ಕಿದೆ. ಹಾಗೆ ಟೋಟಲ್ ಆಗಿ ಒಂದು 47 ರೆಸಿಪೀಸ್ ನಾವು ಇವತ್ತು ನೋಡಿ ಆಗಿದೆ. ಇವತ್ತು ಅಂತ ಹೇಳಿದ್ರೆ ಟೋಟಲ್ ಆಗಿ ಎಪಿಸೋಡ್ಗಳಲ್ಲಿ ನೋಡಿ ಆಗಿದೆ. ತುಂಬಾ ಖುಷಿ ಆಗ್ತದೆ. ಅವಲಕ್ಕಿಯಲ್ಲಿ ಇದೆಲ್ಲ ಆಗ್ತದೆ ಅಂತ ಹೇಳಿ ಯೋಚಿಸಲೇ ಇಲ್ಲ. 47. ಈ ಫೈನಲ್ ಎಪಿಸೋಡಲ್ಲಿ ಮಾತ್ರ ಡಿಫರೆಂಟ್, ಅವರ ಪ್ರೆಸೆಂಟೇಷನ್ ಆಗಿರ್ಬೋದು, ಅವರ ಟೇಸ್ಟ್ ಆಗಿರ್ಬೋದು, ಎಲ್ಲ ಒಂದಕ್ಕಿಂತ ಒಂದು ಭಯಂಕರ ಆಗಿತ್ತು. ನಮಗೆ ಜಡ್ಜಸ್ಗೆ ಕೂಡ ಲಾಸ್ಟಿಗೆ ಆಗುವಾಗ ಎಂತಪ್ಪ ಹೇಗಪ್ಪ ಅಂತೇಳಿ ಆಗ್ತಾ ಇತ್ತು. ಸೊ ಎಲ್ಲರೂ ಕೂಡ ಚೆನ್ನಾಗಿ ಮಾಡಿದ್ದೀರಿ. ಒಬ್ಬರಿಂದ ಒಬ್ಬರದ್ದು ಟೇಸ್ಟ್ ಮತ್ತು ಎಲ್ಲದಕ್ಕೆ ಹೇಳಲಿಕ್ಕೆ ಅದರಲ್ಲಿ ಬೇರೆ ಎಂತ ಇದಿಲ್ಲ, ಒಬ್ಬೊಬ್ಬರ ಕೈ ರುಚಿ ಒಂದೊಂದು ರೀತಿ. ಹಾಗೆ ಅದರಲ್ಲಿ 2 ಜನ ಈಗ ಜಡ್ಜಸ್ ನಾವೆಲ್ಲ ಡಿಸ್ಕಷನ್ ಮಾಡಿ ಎಲ್ಲರ ಮಾರ್ಕ್ಸ್ ಪ್ರಕಾರ ಸೆಲೆಕ್ಟ್ ಮಾಡಿದ್ದೇವೆ. 2 ಜನ ಸೆಲೆಕ್ಟ್ ಆಗ್ತಾ ಇದ್ದಾರೆ ಈ ಎಪಿಸೋಡಲ್ಲಿ. ಒಬ್ಬರು ಗೀತಾ ಹ್ಯಾನ್ಸ್ ಅವರಾಗಿದ್ದಾರೆ, ಹಾಗೆ ಇನ್ನೊಂದು ಧನಲಕ್ಷ್ಮಿ ಅವರಾಗಿದ್ದಾರೆ. ಧನಲಕ್ಷ್ಮಿ ಮೇಡಮ್ ಹಾಗೆಯೇ ಗೀತಾ ಮೇಡಮ್, ಕಂಗ್ರ್ಯಾಚುಲೇಷನ್ಸ್ ಇಬ್ಬರಿಗೂ ಕೂಡ. ಒಂದು ಚಪ್ಪಾಳೆ ಕೊಡುವ. ಯಾಕಂತ ಹೇಳಿದ್ರೆ ಇಷ್ಟು ಜನರಲ್ಲಿ ತಾವು ಫಿನಾಲೆಗೆ ಹೋಗ್ತಾ ಇದ್ದೀರಾ, ಹೇಗೆ ಅನಿಸ್ತಾ ಇದೆ ಮೇಡಮ್? ತುಂಬ ಖುಷಿ ಆಗ್ತಾ ಇದೆ. ಇದು ಆ್ಯಕ್ಚುಲಿ ನನ್ನ ಮಗಳು ಈ ಆ್ಯಡನ್ನು ಬ್ಯಾಂಗ್ಳೂರಲ್ಲಿ ಇದ್ದಾಳಲ್ಲ, ಅವಳು ನನಗೆ ಕಳಿಸಿದ್ದು ವಾಟ್ಸಪ್ಪಲ್ಲಿ, ಮಮ್ಮಿ ನೋಡಿ ಹೀಗೆ ಉಂಟು, ಕಾಂಪೀಟ್ ಮಾಡು ಅಂತ. ಹಾಗೆ ನಾನು ನನ್ನ ತಮ್ಮಂದು ಹೆಂಡತಿ ಜಾನ್ ಚಂದ್ರಂದು ಹೆಂಡತಿ ಅವಲಕ್ಕಿ ಬಿರಿಯಾನಿ ಮಾಡಿ ಅವಳಿಗೆ ಕಳಿಸಿದೆ, ಮತ್ತು ನನ್ನ ಫ್ರೆಂಡ್ ಒಬ್ಬರಿಗೆ ಕಳಿಸಿದೆ. ಹಾಗೆ 3 ಜನ ನಾವು ಒಟ್ಟಿಗೆ ಬಂದು ಅಪ್ಲಿಕೇಶನ್ ಕೊಟ್ಟದ್ದು. ನಾನು ಮತ್ತು ಅವಳು ಸೆಲೆಕ್ಟ್ ಆಗಿ ತುಂಬ ಖುಷಿಯಾಗಿ. ಸೂಪರ್. ಇನ್ನು ಇಬ್ರು ಸೇರ್ಕೊಂಡು ಫಿನಾಲೆಗೆ ಕಾಂಪೀಟ್ ಮಾಡ್ಲಿಕ್ಕಿದೆ. ಎಸ್, ಓಕೆ ಮೇಡಮ್, ಹೇಗೆ ಅನಿಸ್ತು? ತುಂಬ ಖುಷಿ ಆಯ್ತು ಸರ್. ಎಸ್, ಖುಷಿ ಆಯ್ತಲ್ವಾ? ಓಕೆ. ಸೊ ಎನಿವೆ, ಯಾರು ಸೆಲೆಕ್ಟ್ ಆಗಿದ್ದೀರಾ ಕಂಗ್ರ್ಯಾಚುಲೇಷನ್. ಯಾರು ಸೆಲೆಕ್ಟ್ ಆಗಿಲ್ಲ ಯಾರು ಬೇಸರ ಪಡ್ಲಿಕ್ಕಿಲ್ಲ. ಮುಂದಿನ ಯಾವುದಾದ್ರೂ ಈ ಥರ ವೇದಿಕೆಗಳು ಸಿಕ್ಕಿದಾಗ ಅವಕಾಶವನ್ನು ಸದುಪಯೋಗ ಮಾಡ್ಕೊಳ್ಳಿ ಅಂತ ಹೇಳ್ತಾ, ನಮ್ಮ ಟಿವಿ ವತಿಯಿಂದ, ನಮ್ಮ ಎಲ್ಲ ಪ್ರಾಯೋಜಕರ ವತಿಯಿಂದ ತುಂಬ ಹೃದಯದ ಧನ್ಯವಾದಗಳು. ಎಸ್, ಆ್ಯಂಡ್ ಖಂಡಿತವಾಗ್ಲೂ ಸುಕನ್ಯಾ ಮೇಡಮ್ ಅವರು ಹಾಗೆಯೇ ಶೆಫ್ ಮಿಥುನ್ ಅವರಿದ್ದೀರಾ. ಇನ್ನು 47 ರೆಸಿಪೀಸ್ಗಳನ್ನು ನಾವು ಅವಲಕ್ಕಿ ಅದ್ಭುತದಲ್ಲಿ ನೋಡಿ ಆಯಿತು. ನಮ್ಮ ಸುತ್ತು ಕೊನೆಗೊಳ್ತಾ ಇದೆ. ಇನ್ನು ನಾವು ಸಿಗ್ತಾ ಇರೋದು ಫಿನಾಲೆಯಲ್ಲಿ. ಸೊ ಏನು ಹೇಳ್ತೀರಾ ಮೇಡಮ್? ಸೊ ಈ ಒಂದು ರೌಂಡಲ್ಲೇ ಇಷ್ಟೊಂದು ವಿವಿಧ ರೀತಿಯಾದಂಥ ಹೊಸ ಹೊಸ ಖಾದ್ಯಗಳು ನಮಗೆ ಸಿಕ್ಕಿದೆ. ಫಿನಾಲೆಯಲ್ಲಿ ಯಾವ ರೀತಿಯಾಗಿರ್ಬೋದು ಅಂತ ಇನ್ನೂ ಕುತೂಹಲ ಹೆಚ್ಚಾಗಿದೆ. ಈ ಒಂದು ರೌಂಡಲ್ಲಿ ಅವರಿಗೆ ಯಾವುದು ಇಷ್ಟವೋ ಆ ಒಂದು ರೆಸಿಪಿಯನ್ನು ಅವರೇ ಕೊಟ್ಟು ಅದನ್ನು ನಾವು ಮಾಡಿಸಿದ್ದೇವೆ. ಫಿನಾಲೆಗೆ ನಿಮಗೆ ಒಂದು ಚಾಲೆಂಜ್ ಇರುತ್ತೆ. ಆ ಚಾಲೆಂಜ್ ಸ್ವಲ್ಪ ಟಫ್ ಆಗಬಹುದು, ಗೊತ್ತಿಲ್ಲ. ಬಟ್ ಎಲ್ಲ ನಾರಿಮಣಿಯರು ಸೊ ಅಡುಗೆಯಲ್ಲಿ ತುಂಬ ಹುಷಾರಿದ್ದೀರಿ. ಸೊ ಖಂಡಿತವಾಗ್ಲೂ ನೀವು ಕೂಡ ಅದನ್ನು ನಿಭಾಯಿಸ್ಕೊಂಡು ಹೋಗ್ತೀರಿ ಅಂತ ನಾನು ಅಂದ್ಕೊಂಡಿದ್ದೀನಿ. ಸೊ ಯಾರೆಲ್ಲ ವಿನ್ ಆಗಲಿಲ್ಲ, ಯಾರೆಲ್ಲ ಸೆಲೆಕ್ಟ್ ಆಗಲಿಲ್ಲ, ದಯವಿಟ್ಟು ಬೇಸರ ಮಾಡ್ಕೊಳ್ಬೇಡಿ. ವಿನ್ ಆದವರಿಗೆ ಕಂಗ್ರ್ಯಾಚುಲೇಷನ್ಸ್ ಆ್ಯಂಡ್ ಆಲ್ ದ ವೆರಿ ಬೆಸ್ಟ್. ಸೊ ನಿಮಗೆ ಇನ್ನೂ ಕಾಂಪಿಟೇಷನ್ ಟಫ್ ಆಗ್ತಾ ಹೋಗುತ್ತೆ. ಸೊ ಹಾಗಾಗಿ ಬಿ ಪ್ರಿಪೇರ್ಡ್. ಎಸ್. ಸೊ ನೀವು ರಿಲೀಫ್ ಆಗಿರಿ. ಓಕೆ. ಆ್ಯಂಡ್ ಶೆಫ್ ಮಿಥುನ್ ಅವರು ದಾದಾ ಫನ್ಪರ್ इथे ग्रँड फिनालेग कॉम्पिटिशनला टफ उप्पू इंकलेग डिसिजन्स देतोंड्रल्ला टफ उप्पू अंचा बका अकलेग मंत तुझे पावडो अव कम्मी टाइम्ड अवला तोड़ाव बका टेस्ट इनोवेशन बका क्लीननेस पूरा तूदु इंकले मास कोरडाव आ ಒಂದು ಡಿಸಿಷನ್ ದೇತೊಂಡ್ರೆ ಬಾರಿ ಟಫ್ ಉಪ್ಪು. ಎಕ್ಸಾಕ್ಟ್ಲಿ. ಸೊ ಡೆಫಿನೆಟ್ಲಿ ಹಾಗಂತ ಹೇಳಿ ಯಾರು ಸೆಲೆಕ್ಟ್ ಆಗಿಲ್ಲ, ನೀವು ಟೆನ್ಷನ್ ಮಾಡಬೇಡಿ, ಫಿನಾಲೆಗೆ ಬನ್ನಿ, ಉಳಿದವರಿಗೆ ಸಪೋರ್ಟ್ ಮಾಡಿ. ಓಕೆ, ಖಂಡಿತವಾಗ್ಲೂ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ನಮ್ಮ ಎಲ್ಲ ವೀಕ್ಷಕರಿಗೂ ಕೂಡ ಅಷ್ಟೇ 47 ಅದ್ಭುತಗಳು ಅವಲಕ್ಕಿಯಲ್ಲಿ ತಯಾರು ಮಾಡಿ ಕೊಟ್ಟಿದ್ದಾರೆ. ಇನ್ನು ನಾವು ಸಿಗೋದು ಫಿನಾಲೆಯಲ್ಲಿ, ಅಲ್ಲಿ 10 ಜನ ಫೈನಲಿಸ್ಟ್ಗಳಿರ್ತಾರೆ. ಸೊ ಯಾರು ವಿನ್ ಆಗ್ತಾರೆ ಈ ಅವಲಕ್ಕಿ ಅದ್ಭುತ ಫಿನಾಲೆಯಲ್ಲಿ ನಾವು ಸಿಗೋಣ. ಅಲ್ಲಿ ತನಕ ನೀವು ನೋಡ್ತಾ ಇರಿ, ನಗ್ನಗ್ತಾ ಇರಿ, ಯಾವಾಗಲೂ ಸಪೋರ್ಟ್ ಕೊಡ್ತಾ ಇರಿ, ತಿಂತಾ ಇರಿ, ನೋಡ್ತಾ ಇರಿ ನಿಮ್ಮ ನೆಚ್ಚಿನ ನಮ್ಮ ಟಿವಿ. ಟೇಕ್ ಕೇರ್, ಬಾಯ್.
ಈ ಕಾರ್ಯಕ್ರಮದ ಮಹಾಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ಭದ್ರಾವತಿ ಅವರ ಡಬಲ್ ಸ್ಟಾರ್ ಅವಲಕ್ಕಿ, ಪವರ್ಡ್ ಬೈ ಟೆಕ್ನಿಕಾ ಹೋಮ್ ಅಪ್ಲಯನ್ಸಸ್. ಸಹ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಲಲಿತಾ ಜ್ಯುವೆಲರಿ, ಸಾಯಿ ಓಷಿಯನ್ ಮಾರ್ಟ್, ನರನ್ಸ್ ಅವರ್ ಡೈಲಿ ಬ್ರೆಡ್, ಅವರ್ ಡೈಲಿ ಫುಡ್. ವೆನ್ಯೂ ಪಾರ್ಟ್ನರ್ ಐಡಿಎಸ್ ಮ್ಯಾಂಗ್ಳೂರ್, ಮಾಸ್ಟರ್ ಕ್ಲಾಸ್, ಫಾರ್ಮ್ ಬ್ಯೂಟಿ, ಕಾಸ್ಟ್ಯೂಮ್ ಕರ್ಟಸಿ, ಮಂತ್ರ ಐಎಕ್ಸಿ ಫ್ಯಾಷನ್.